ನಮಸ್ಕಾರ ವೀಕ್ಷಕರೇ, ಕೊರೋನಾ ಎಚ್ಚರ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಡೀತಾ ಇರುವಂತಹ ಪ್ರಯತ್ನ ನಮ್ಮ ಮೂಲಕ ನಿರಂತರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಜೊತೆಗೆ ಇರುವಂತಹ ಸಮಸ್ಯೆಗಳನ್ನ ಅಥವಾ ಇರುವಂತಹ ಗೊಂದಲಗಳನ್ನ ಪರಿಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಗೊತ್ತಿದೆ. ಆದರೆ ಈಗಾಗಲೇ ನಾವು ಹೇಳಿರುವ ಹಾಗೆ ಒಂದು ಕಡೆಯಿಂದ ಲಾಕ್ಡೌನ್ನಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವ ಆಗಿದೆ. ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅನೇಕ ವಿಚಾರಗಳಿದೆ, ಬಗೆಹರಿಬೇಕಾದ್ದು ಅನ್ನುವಂಥದ್ದು. ಆದರೆ ಇದರ ನಡುವೆ ನಾವು ಕೊರೋನಾದ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಯಾವುದು ಕೂಡ ಇದುವರೆಗೆ ಅಧಿಕೃತವಾಗಿ ದೃಢಗೊಂಡಿಲ್ಲ. ಇಂಥದ್ದೇ ಚಿಕಿತ್ಸೆ ಅನ್ನುವಂಥದ್ದಕ್ಕೆ ಯಾವುದೇ ಕೂಡ ಸ್ಟಡೀಸ್ ಕಂಪ್ಲೀಟ್ ಆಗಿಲ್ಲ, ರಿಸರ್ಚ್ಗಳು ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಮಾತಾಡಬಹುದಷ್ಟೇ. ಅಷ್ಟರವರೆಗೆ ನಾವೇನಿದ್ರು ಕೂಡ ಸಿಂಪ್ಟಮ್ಯಾಟಿಕ್ ಆಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಆ ಒಂದು ವಿಚಾರವನ್ನ ಅತ್ಯಂತ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಈವರೆಗೆ ಯಾವುದೇ ಲಸಿಕೆಗಳಾಗ್ಲಿ ಅಥವಾ ಔಷಧಿಗಳಾಗ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಕೊರೋನಾ ಬಾರದಂತೆ ತಡೆಯುವಂಥದ್ದು ಹೇಗೆ ಅನ್ನುವಂಥದ್ದು, ನಮ್ಮಲ್ಲಿ ಯಾವಾಗಲೂ ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು. ಅಂದ್ರೆ ಬಂದ ಮೇಲೆ ಅದಕ್ಕೆ ನಾನಾ ತರಹದ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿ ಹೋಗೋದಕ್ಕಿಂತ ಅದನ್ನ ಬರದ ಹಾಗೆ ತಡೆಗಟ್ಟುವಂಥದ್ದು ಅತ್ಯಂತ ಪ್ರಮುಖ ವಿಚಾರ ಅನ್ನುವಂಥದ್ದು. ಈ ಕೊರೋನಾ ವಿಚಾರ ಅಥವಾ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾತುಗಳು ಏನು ಅಂತ ಹೇಳಿದ್ರೆ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅನ್ನುವಂಥದ್ದು ಹೆಚ್ಚಾಗಿರುತ್ತೋ, ಅದು ಪ್ರಬಲವಾಗಿರುತ್ತೋ ಅಂತಹವರು ಈ ಒಂದು ವೈರಸ್ನ ಸೋಂಕಿಗೆ ತುತ್ತಾಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದು. ಹಾಗಿದ್ರೆ ಇರುವಂತಹ ಸುಲಭ ಉಪಾಯ ಏನು? ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂಥದ್ದು. ಅದಕ್ಕೆ ಇರುವಂತಹ ಸುಲಭದ ಉಪಾಯಗಳು ಏನು ಅನ್ನುವಂಥದ್ದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ಜೊತೆಗೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಸಚಿನ್ ನಡ್ಕ ಅವರು, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ತಜ್ಞರಾಗಿರುವಂತಹ ಡಾಕ್ಟರ್ ಸಚಿನ್ ನಡ್ಕ ಅವರು ಇವತ್ತು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ನಾವು ನೈಸರ್ಗಿಕವಾಗಿ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬಹುದು, ಮನೆಮದ್ದುಗಳ ಮೂಲಕ ಹೇಗೆ ಇದರಿಂದ ಒಂದು ಪಾರಾಗಬಹುದು ಅನ್ನುವಂತಹ ವಿಚಾರವನ್ನು ತಿಳಿಸಿಕೊಡ್ತಾರೆ. ಮೊದಲಿಗೆ ವೆಲ್ಕಮ್ ಮಾಡಬೇಕು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೇವೆ ಕೊರೋನಾ ಹಾವಳಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು. ಸರಿಸುಮಾರು 210ಕ್ಕೂ ದೇಶಗಳನ್ನ ವ್ಯಾಪಿಸಿದೆ. ನಮ್ಮ ದೇಶ ಕೂಡ ಈಗ ತತ್ತರ ಆಗ್ತಾ ಇದೆ. ಸೊ ಪ್ರತಿಯೊಂದು ವೈದ್ಯಕೀಯ ವಿಭಾಗದಲ್ಲೂ ಕೂಡ ಒಂದೊಂದು ಡೆಫಿನೇಷನ್, ಒಂದೊಂದು ರೋಗ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ. ಸೊ ತಾವು ಕಂಡ ಹಾಗೆ ಆರೋಗ್ಯದಲ್ಲಿರುವಂತಹ ಒಂದು ವ್ಯಾಖ್ಯಾನ ಅಥವಾ ಡೆಫಿನೇಷನ್ ಈ ಒಂದು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ನೋಡಿ. ಮುಖ್ಯವಾಗಿ ಕೊರೋನಾ ಅಂತ ಹೇಳುವಂಥ ಕೋವಿಡ್-19 ಅಂತ ಹೇಳುವಂತಹ ಮಹಾಮಾರಿ ನಮಗೆಲ್ಲ ನಮ್ಮ ಆಕ್ಟಿವಿಟಿ ಇರ್ಬೋದು ಅಥವಾ ನಮ್ಮ ರೂಟೀನನ್ನು ಹ್ಯಾಂಪರ್ ಮಾಡಿದೆ, ನಾವು ಮನೆಯಲ್ಲಿರುವಾಗ ಮಾಡಿದೆ. ಖಂಡಿತವಾಗಿ ಅದು ಬಿಟ್ಟರೆ ಬೇರೆ ನಮಗೆ ಇಲ್ಲಿ ಆಪ್ಷನ್ ಏನೇ ಇರುವುದಿಲ್ಲ. ನಾವು ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ನಮಗೆ ಲಾಕ್ಡೌನ್ ಮಾಡಿ ನಾವು ಮನೇಲಿ ಇರುವಾಗ ಮಾಡಿದೆ. ಓವರ್ ಆಲ್ ನೋಡುವಾಗ ನಮಗೆ ಬೇರೆ ದಾರಿ ಇರುವುದಿಲ್ಲ. ಮುಖ್ಯವಾಗಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿರುವಂತಹ ಮೆಡಿಸಿನ್ಸ್ ಇಲ್ಲ, ಪರ್ಟಿಕ್ಯುಲರ್ ಆಗಿರುವಂತಹ ವ್ಯಾಕ್ಸಿನ್ಸ್ ಇಲ್ಲದ ಕಾರಣ ನಮಗೆ ಅದೊಂದು ಸವಾಲಿದೆ. ಖಂಡಿತವಾಗಿ ನಮಗೆ ಬೇರೆ ರೀತಿ ಯಾವುದೇ ರೀತಿಯಲ್ಲಿ ಅದನ್ನು ಎದುರಿಸುವಂತಹ ಪ್ರಯತ್ನದಲ್ಲಿ ನಾವು ಇಲ್ಲ. ಸೊ ಈ ಟೈಮಲ್ಲಿ ನಮಗೆ ಮುಖ್ಯವಾಗಿ ಹೇಗೆ ಒಂದು ಡಾಕ್ಟರ್ಸ್ ಅಥವಾ ನರ್ಸ್ಗಳು ಹೇಗೆ ವಾರಿಯರ್ ಆಗಿ ಅದಕ್ಕೆ ಕೆಲಸ ಮಾಡ್ತಿದ್ದಾರೆ, ಅದರೊಟ್ಟಿಗೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಕೆಲವು ಗೈಡ್ಲೈನ್ಸ್ ಅನ್ನು ಹೇಳಿದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆಗಳು ಬರಬೇಕಾದ್ರೆ, ಎಸ್ಪೆಷಲಿ ಇನ್ಫೆಕ್ಷಸ್ ಕಾಯಿಲೆ ಇರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಕಾಯಿಲೆ ಇರ್ಬೋದು, ಅದು ಬಂದಾಗ ನಮ್ಮ ದೇಹ ಅದನ್ನು ಫೈಟ್ ಮಾಡ್ತದೆ. ಅಂದರೆ ಯಾವುದೇ ಒಂದು ರೋಗಾಣು ನಮ್ಮ ದೇಹಕ್ಕೆ ಬಂದಾಗ ಅದನ್ನು ಫೈಟ್ ಮಾಡಿ ಅದನ್ನು ಸಾಯಿಸುವಂಥ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿದೆ. ಸೊ ಅದು ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ನಮಗೆ ಇಮ್ಯುನಿಟಿ ಅಂತ ಹೇಳುವಂಥ ಒಂದು ಅಂಶ ನಮ್ಮ ದೇಹದಲ್ಲಿ ಇರ್ತದೆ. ಆ ಇಮ್ಯುನಿಟಿ ಎಷ್ಟು ಚೆನ್ನಾಗಿರ್ತದೆ ಅಂದರೆ ರೋಗ ನಿರೋಧಕ ಶಕ್ತಿ, ಅಂದರೆ ಯಾವುದೇ ಒಂದು ರೋಗಾಣು ಬಂದಾಗ ಅದನ್ನು ಸಾಯಿಸುವಂತ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಎಷ್ಟು ಚೆನ್ನಾಗಿ ಆಗ್ತದೆ, ಆವಾಗ ನಮಗೆ ಆ ಕಾಯಿಲೆ ಅಷ್ಟು ಬೇಗ ಎಫೆಕ್ಟ್ ಆಗೋದಿಲ್ಲ. ಅದರಿಂದಾಗಿ ಬರುವಂತ ಲಕ್ಷಣಗಳು ಒಂದು ಕಾಂಪ್ಲಿಕೇಶನ್ ಆಗಿ ಪರಿವರ್ತನೆ ಆಗೋದಿಲ್ಲ. ಸೊ ಯಾರಿಗೆ ತುಂಬಾ ಒಳ್ಳೆ ಇಮ್ಯುನಿಟಿ ಇರುತ್ತೆ ಅವರಿಗೆ ಕಾಯಿಲೆ ಬರುವುದಿಲ್ಲ ಅಂತ ನಾವು ಹೇಳುದಿಲ್ಲ, ಬಟ್ ಅದು ಕಾಯಿಲೆ ಬಂದಾಗ ಅವರಿಗೆ ಅದು ಜಾಸ್ತಿ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಗೈಡ್ಲೈನ್ ಹೇಳಿದೆ. ಮುಖ್ಯವಾಗಿ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಆಯುಷ್ ಡಿಪಾರ್ಟ್ಮೆಂಟ್ ಏನು ಹೇಳಿದೆ ಅಂದ್ರೆ, ನಾವು ನಿಯಮಿತವಾಗಿ ಬಿಸಿ ನೀರನ್ನು ಆಗಾಗ ಕುಡಿತಾ ಇರಬೇಕು. ಅಂದ್ರೆ ಸಿಪ್ಪೈ ಹಾಟ್ ವಾಟರ್ ನಾವು ಕುಡಿತಾ ಇರಬೇಕು ಅಂತ ಹೇಳಿದರೆ, ಅದರೊಟ್ಟಿಗೆ ಪ್ರತಿ ದಿವಸ ಯೋಗಾಸನ ಮಾಡುವಂಥದ್ದು ಇರ್ಬೋದು ಅಥವಾ ಪ್ರಾಣಾಯಾಮ ಮಾಡುವಂಥದ್ದು ಇರ್ಬೋದು, ಧ್ಯಾನ ಅಂದ್ರೆ ಮೆಡಿಟೇಷನ್ ಮಾಡುವಂಥದಕ್ಕೆ ಅವರು ಅಡ್ವೈಸ್ ಮಾಡಿದ್ದಾರೆ. ಅದೇ ರೀತಿ ನಿಮ್ಮ ಅಡಿಗೆ ರೂಮಲ್ಲಿರುವಂತಹ
ಅರಿಶಿಣ ಇರ್ಬೋದು, ಜೀರಿಗೆ ಇರ್ಬೋದು, ಧನಿಯಾ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಅಥವಾ ಜಿಂಜರ್ ಇರ್ಬೋದು, ಇದನ್ನೆಲ್ಲ ಬಳಸೋದ್ರಿಂದಾಗಿ ನಿಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂತ ದಿನಚರಿ ಮತ್ತೆ ಋತುಚರ್ಯವನ್ನು ನೀವು ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತೀರಿ ಅಷ್ಟು ನಿಮ್ಮ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೇವೆ ಅದು ನಿಧಾನವಾಗಿ ವೃದ್ಧಿ ಆಗ್ತಾ ಬರ್ತದೆ. ಇದರಿಂದಾಗಿ ಈಗ ಇರುವಂತ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಮುಂದೆ ಯಾವುದೇ ಬರುವಂತ ವೈರಲ್ ಇನ್ಫೆಕ್ಷನ್ ಅನ್ನು ತಡೆಗಟ್ಟಲಿಕ್ಕೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಅದರಿಂದ ಅಂದ್ರೆ ಅದನ್ನ ಪಾಲನೆ ಮಾಡಬಹುದು. ಹೌದು, ಇದನ್ನ ಪಾಲನೆ. ಈ ರೋಗ ನಿರೋಧಕ ಶಕ್ತಿಯ ಪ್ರಾಮುಖ್ಯತೆಯ ಬಗ್ಗೆ ನಾವು ಮಾತನಾಡಿದ್ರೆ ಒಬ್ಬ ಮನುಷ್ಯನಿಗೆ ಇದು ಎಷ್ಟು ಮುಖ್ಯ ಅನ್ನುವಂಥದ್ದು, ಅಂದ್ರೆ ಎಷ್ಟು ಆಕ್ಟಿವ್ ಆಗಿ ಅದನ್ನು ನಾವು ಇರಿಸಿಕೊಳ್ಬೇಕಾಗುತ್ತೆ. ಕರೆಕ್ಟ್. ಈಗ ನಾವು ಆಯುರ್ವೇದದಲ್ಲಿ ಹೇಳಿದಾಗ ನಮಗೆ ಸ್ವಸ್ಥ ಅಂತ ಹೇಳ್ತಾನೆ, ಅಂದ್ರೆ ಒಬ್ಬ ಮನುಷ್ಯ ಸ್ವಸ್ಥ ಅಂದ್ರೆ ಹೇಗಿರ್ತಾನೆ ಅಂದ್ರೆ ಅವನು ಹೆಲ್ದಿ ಅಂತ ಹೇಗಿರ್ತಾನೆ ಅಂದ್ರೆ ನಮ್ಮ ದೇಹದಲ್ಲಿ ಸಮದೋಷ ಅಂದ್ರೆ ನಮ್ಮ ದೇಹದಲ್ಲಿರುವಂತ ತ್ರಿದೋಷಗಳು ಯಾವಾಗ ಸಮ ಆಗಿರ್ತದೆ, ಸಮಧಾತು ಅಂದ್ರೆ ನಮ್ಮ ಧಾತುಗಳು ಪ್ರಕ್ರಿಯೆಗಳು ಅಂದ್ರೆ ರಸ ಇರ್ಬೋದು, ರಕ್ತ ಇರ್ಬೋದು, ಮಾಂಸ ಇರ್ಬೋದು, ಮೇದ ಇರ್ಬೋದು, ಅಥವಾ ಅಸ್ಥಿ ಇರ್ಬೋದು, ಮಜ್ಜೆ ಇದು ಶುಕ್ರ ಇರ್ಬೋದು, ಯಾವಾಗ ಈ ಧಾತುಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತದೆ ಅಂದ್ರೆ ಪ್ರಕ್ರಿಯೆಗಳು ಚೆನ್ನಾಗಿ ಆಗ್ತಾ ಇರ್ತದೆ, ಅದಕ್ಕೆ ನಾವು ಸ್ವಸ್ಥಾವಸ್ಥೆ ಅಂತ ಹೇಳ್ತೇವೆ. ಅಥವಾ ಪ್ರಸನ್ನ ಆತ್ಮ ಇಂದ್ರಿಯ ಮನೆಯ ನಮ್ಮ ಮನಸ್ಸು ಎಷ್ಟು ಚೆನ್ನಾಗಿರ್ತದೆ, ನಮ್ಮ ಆತ್ಮ ಎಷ್ಟು ಚೆನ್ನಾಗಿರ್ತದೆ, ಅಥವಾ ನಮ್ಮ ಬುದ್ಧಿ ಎಷ್ಟು ಚೆನ್ನಾಗಿರ್ತದೆ, ಅದಕ್ಕೆ ನಾವು ಆ ಸ್ಟೇಟಸ್ಗೆ ನಾವು ಸ್ವಸ್ಥ ಅಂತ ಹೇಳ್ತೇವೆ. ಯಾವಾಗ ಮನುಷ್ಯ ಇರ್ತಾನೆ ಆವಾಗ ಅವನ ದೇಹದ ಎಲ್ಲ ಪ್ರಕ್ರಿಯೆಗಳು ಚೆನ್ನಾಗಿ ಆಗ್ತಾ ಇರ್ತದೆ. ಸೊ ಯಾವಾಗ ದೇಹದಲ್ಲಿ ಸ್ವಸ್ಥ ಅವಸ್ಥೆ ಇರ್ತದೆ ಆವಾಗ ಅವನಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಸೊ ಯಾವಾಗ ಒಬ್ಬ ಮನುಷ್ಯ ಸ್ವಾಸ್ಥ್ಯವಾಗಿ ಇರ್ತಾನೆ ಅಥವಾ ಹೆಲ್ದಿ ಆಗಿರ್ತಾನೆ, ಖಂಡಿತವಾಗಿ ಅವನ ರೋಗ ನಿರೋಧಕ ಅಂದ್ರೆ ಯಾವುದೇ ಒಂದು ರೋಗಾಣು ನಮ್ಮ ದೇಹಕ್ಕೆ ಬಂದಾಗ ಅದನ್ನು ಸಾಯಿಸುವಂತಹ ಒಂದು ಕೆಪಾಸಿಟಿ ಚೆನ್ನಾಗಿರ್ತದೆ. ಹೌದು. ಸೊ ಅದು ರೋಗ ನಿರೋಧಕ ಶಕ್ತಿಯ ಪ್ರಾಮುಖ್ಯತೆ. ಈಗ ಮುಖ್ಯವಾಗಿ ನಾವು ಇಮ್ಯುನಿಟಿ ಅಂತ ಹೇಳುವಾಗ ಅದರಲ್ಲಿ ಬೇರೆ ಬೇರೆ ತರದ ಇಮ್ಯುನಿಟಿ ನಾವು ಇದರಲ್ಲಿ ನೋಡುವಾಗ ಅದೇ ಇರುವಂತಹ ಪ್ರಶ್ನೆಗಳು ಹೇಗೆ ಏನೆಲ್ಲ ವಿಧಾನಗಳಿದೆ ಅನ್ನುವಂಥದ್ದು. ಅದೇ ಮುಖ್ಯವಾಗಿ ನಾವು ನೋಡುವಾಗ ನಮ್ಮ ಇಮ್ಯುನಿಟಿ ಅಂತ ಹೇಳುವಾಗ ನಮ್ಮ ದೇಹದಲ್ಲಿ ಅಂದ್ರೆ ನಮಗೆ ಹುಟ್ಟುವಾಗ ಇಮ್ಯುನಿಟಿ ಬರ್ತದೆ ನಮ್ಮ ಪ್ಲಾಸೆಂಟದ ಮೂಲಕ, ನಮ್ಮ ಚಿಕ್ಕ ಮಗು ಇರುವಾಗ. ಅದೇ ರೀತಿ ಮುಂದೆ ಈ ಇಮ್ಯುನಿಟಿ ಡೆವಲಪ್ ಆಗ್ತದೆ ನಮ್ಮ ದೇಹದಲ್ಲಿ. ಮುಖ್ಯವಾಗಿ ಯಾವುದೇ ಒಂದು ರೋಗಾಣು ಬಂದಾಗ ನಮ್ಮ ದೇಹ ಒಂದು ಆಂಟಿಬಾಡಿಯನ್ನು ಉತ್ಪತ್ತಿ ಮಾಡ್ತದೆ. ಮುಖ್ಯವಾಗಿ IgA ಇರ್ಬೋದು, IgM ಇರ್ಬೋದು, IgA ಇರ್ಬೋದು, IgE ಇರ್ಬೋದು, ಮತ್ತೆ IgD, ಹೀಗೆ 5 ತರದ ಇಮ್ಯುನೋಗ್ಲೋಬುಲಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಈ ಉತ್ಪತ್ತಿಯಾದ ಅಂಶಗಳು ನಮ್ಮ ಯಾವುದೇ ಒಂದು ಆಂಟಿಜನ್ ಅಥವಾ ಯಾವುದೇ ಒಂದು ರೋಗಾಣು ಬಂದಾಗ ಅದನ್ನ ಒಂದು ಸಾಯಿಸ್ತದೆ. ಸೊ ಈ ಪ್ರಕ್ರಿಯೆ ಚೆನ್ನಾಗಿ ಆಗ್ಬೇಕಾದ್ರೆ ನಮ್ಮ ದೇಹದ ಇಮ್ಯುನಿಟಿ ಚೆನ್ನಾಗಿರ್ಬೇಕು. ಅಂದ್ರೆ ರೋಗ ನಿರೋಧಕ ಶಕ್ತಿ ಏನು ಹೇಳ್ತೇವೆ ಅದು ಚೆನ್ನಾಗಿದ್ದಾಗ ಈ ಪ್ರಕ್ರಿಯೆಗಳಾಗಿ ನಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗಾಣು ಬಂದಾಗ ಸಾಯಿಸುವಂತ ಒಂದು ಪ್ರಕ್ರಿಯೆ ಚೆನ್ನಾಗಾಗ್ತದೆ. ಓಕೆ, ಎಸ್. ಅಂದ್ರೆ ಅನೇಕರಿಗೆ ಪ್ರಶ್ನೆಗಳಿರ್ಬೋದು, ಮನೆಯಲ್ಲಿ ಯಾವ ತರ ಇದನ್ನ ಮಾಡಿಕೊಳ್ಬಹುದು, ಅಂದ್ರೆ ಮನೆಮದ್ದುಗಳ ಮೂಲಕವೇ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳು ಸಾಕಷ್ಟಿದೆ. ಎಸ್ ವೀಕ್ಷಕರ, ಈ ನಿಟ್ಟಿನಲ್ಲಿ ತಮಗೂ ಕೂಡ ಅನುಮಾನಗಳಿರ್ಬೋದು ಅಥವಾ ಪ್ರಶ್ನೆಗಳಿರ್ಬೋದು, ಅದನ್ನ ಕೇಳಿ ಕರೆಯನ್ನ ಮಾಡುವಂತಹ ಮೂಲಕ ಕೇಳಿ ಆ ಅನುಮಾನಗಳನ್ನ ಪರಿಹರಿಸಿಕೊಳ್ಬಹುದು ಅನ್ನುವಂಥದ್ದು. ಎಸ್, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಮುಖ್ಯವಾಗಿ ನಾವು ಆಯುರ್ವೇದದಲ್ಲಿ ಗಮನಿಸಿದ್ರೆ ಮನೆಮದ್ದುಗಳಲ್ಲೇ ಅದನ್ನ ಹೆಚ್ಚಿಸಿಕೊಳ್ಬಹುದು. ಅಂದ್ರೆ ಬಳಸುವಂತಹ ದಿನನಿತ್ಯದ ವಸ್ತುಗಳಲ್ಲೇ ಅದರ ಅಂಶಗಳು ಅಡಕವಾಗಿರ್ತದೆ. ಸೊ ಆ ವಿಚಾರದ ಬಗ್ಗೆ ಮಾತನಾಡೋದು ನೋಡಿ, ಆಯುರ್ವೇದದಲ್ಲಿ ನಾವು ಅದಕ್ಕೆ ಓಜಸ್ ಅಂತ ಹೇಳ್ತೇವೆ. ಓಜಸ್ ಅಂತ ಹೇಳುವಂತದ್ದು ಯಾವಾಗ ನಮ್ಮ ದೇಹದ ಈ ಧಾತುಗಳು ಅಂತ ಹೇಳ್ತೇವೆ, ಈ ಧಾತಿನ ಎಸೆನ್ಸೇ ನಾವು ಓಜಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ದೇಹದಲ್ಲಿ ರಸಧಾತು ಇರ್ಬೋದು, ಅಥವಾ ರಕ್ತಧಾತು ಇರ್ಬೋದು, ಅಥವಾ ಮಾಂಸಧಾತು ಇರ್ಬೋದು, ಮೇಜ ಇರ್ಬೋದು, ಅಸ್ಥಿ ಇರ್ಬೋದು, ಅಥವಾ ಮಜ್ಜೆ ಇರ್ಬೋದು, ಅಥವಾ ಶುಕ್ರ. ಯಾವಾಗ ಈ ಧಾತುಗಳು ಅಂದ್ರೆ ಧಾತುಗಳು ಯಾವಾಗ ಪುಷ್ಟಿ ಆಗ್ತದೆ ಅಥವಾ ಹೆಲ್ದಿ ಆಗಿರ್ತದೆ, ಅದರದ ಎಂಡ್ ಎಸೆನ್ಸೇ ಈ ಓಜಸ್ ಅಂತ ಹೇಳ್ತೇವೆ ಅಥವಾ ಇಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಯಾವಾಗ ನಾವು ಈ ಧಾತುಗಳನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ತೇವೆ, ಯಾವಾಗ ಈ ಧಾತುಗಳನ್ನು ನಾವು ಹೆಲ್ದಿಯಾಗಿ ಇರ್ತೇವೆ, ಅಂದ್ರೆ ರಕ್ತ ಇರ್ಬೋದು, ಅಥವಾ ಮಾಂಸ ಇರ್ಬೋದು, ಅಥವಾ ನಮ್ಮ ಬೋನು ಇರ್ಬೋದು, ಅಥವಾ ಮಜ್ಜೆ ಇರ್ಬೋದು, ಅಂದ್ರೆ ನಮ್ಮ ದೇಹದ ಎಷ್ಟು ಚೆನ್ನಾಗಿ ಪುಷ್ಟಿಯಾಗಿರ್ತದೆ, ಎಷ್ಟು ಹೆಲ್ದಿ ಆಗಿರ್ತದೆ, ಅಷ್ಟು ಚೆನ್ನಾಗಿ ನಮ್ಮ ಓಜಸ್ ಇರ್ತದೆ ಅಥವಾ ಇಮ್ಯುನಿಟಿ ಇರ್ತದೆ. ಸೊ ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ವಿಶೇಷವಾಗಿ ಏನು ಮಾಡಲೇಬೇಕು ಅಂತ ಏನಿಲ್ಲ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದಾರೆ ಅಂದ್ರೆ ದಿನಚರ್ಯ ಮತ್ತೆ ಋತುಚರ್ಯವನ್ನು ಯುಟಿಲೈಸ್ ಮಾಡಿ, ದಿನನಿತ್ಯ ನೀವು ಏನು ತಿಂತೀರಿ ಅದನ್ನು ಒಳ್ಳೆಯ ಆಹಾರವನ್ನು ತಗೊಳ್ಳಿ, ಅಥವಾ ಸ್ಟ್ರೆಸ್ ಮಾಡಬೇಡಿ. ಇದನ್ನೆಲ್ಲ ಯಾಕೆ ಹೇಳಿದಾನಂದ್ರೆ ಒಂದು ಸ್ವಾಸ್ಥ್ಯತೆಯನ್ನು ಕಾಪಾಡಿ. ಯಾವಾಗ ನಾವು ಸ್ವಸ್ಥ ದೇಹವನ್ನು ಕಾಪಾಡ್ತೇವೆ, ಗೊತ್ತಿಲ್ಲದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ
ಇಂಪ್ರೂವ್ ಆಗ್ತಾ ಹೋಗ್ತದೆ, ಚೆನ್ನಾಗಿರ್ತದೆ. ಅದು ಬಿಟ್ಟು ತುಂಬಾ ಆಲ್ಕೋಹಾಲ್ ಮಾಡುವಂತದಿರ್ಬೋದು, ಅಥವಾ ತುಂಬಾ ಸ್ಟ್ರೆಸ್ ಮಾಡುವಂತದಿರ್ಬೋದು, ಅಥವಾ ತುಂಬಾ ಇಂಡೇಷನ್ ಮಾಡ್ಕೊಳ್ಳುವಂತದಿರ್ಬೋದು, ಅಥವಾ ಬೇಡದಲ್ಲ ವಸ್ತುಗಳು ಆಗಾಗ ಫ್ರೈ ಮಾಡಿದ್ದು ಅಥವಾ ತುಂಬಾ ಆಯಿಲ್ ಇರುವಂತ ಪದಾರ್ಥ ತಿನ್ನುವಂತದಿರ್ಬೋದು. ಅಂದ್ರೆ ಓವರ್ ಆಲ್ ಯಾವಾಗ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುವುದಿಲ್ಲ ಆವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಸಹ ಕಮ್ಮಿ ಆಗ್ತಾ ಬರ್ತದೆ. ಸೊ ಈ ಕಾಲಘಟ್ಟದಲ್ಲಿ ಈಗ ಈ ತರ ಒಂದು COVID-19 ಅಂತ ಹೇಳುವಂತ ಒಂದು ರೋಗ ಬಂದಾಗ ನಮಗೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದೆ. ಅಂದ್ರೆ ನಾವು ಇಷ್ಟು ದಿವಸ ಎಷ್ಟು ಚೆನ್ನಾಗಿ ನಮ್ಮ ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಂಡಿದ್ದೇವೆ, ಎಷ್ಟು ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ, ಅವರದ್ದು ಇಮ್ಯುನಿಟಿ ಈಗ ತುಂಬಾ ಚೆನ್ನಾಗಿರ್ತದೆ. ಸೊ ಅದಕ್ಕೆ ದಿನನಿತ್ಯ ರೂಟೀನ್ ಅಲ್ಲಿ ಏನಾದ್ರೂ ತಿನ್ನುವಾಗ ಅಥವಾ ಕೆಲಸ ಮಾಡುವಾಗ ನಾವು ದಿನನಿತ್ಯ ರುಟೀನ್ ಅಲ್ಲಿ ಒಳ್ಳೆಯ ಒಂದು ರುಟೀನ್ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದು. ಎಸ್, ಅಂದ್ರೆ ಇದಕ್ಕೆ ವಿಶೇಷವಾಗಿ ಏನು ಮಾಡಬೇಕಾಗಿದೆ, ದಿನನಿತ್ಯ ನಾವು ಏನು ನೀರು ಕುಡಿತೇವೆ ಅಥವಾ ದಿನನಿತ್ಯ ಏನು ಆಹಾರ ಸೇವಿಸ್ತೇವೆ ಅದನ್ನೇ ಆರೋಗ್ಯಕರ ವಿಚಾರಗಳ ಜೊತೆಗೆ ವಸ್ತುಗಳ ಜೊತೆಗೆ ಇಂಪ್ರೂವ್ ಆಗುತ್ತೆ. ಅದರೊಟ್ಟಿಗೆ ಕೆಲವು ಆಹಾರದಲ್ಲಿ ಕೆಲವು ವಿಶೇಷವಾಗಿ ನಾವು ಹಣ್ಣುಗಳಲ್ಲಿ ಕೆಲವು ಹಣ್ಣುಗಳು ತಗೊಳ್ಬಹುದು. ಈ ಆರೆಂಜ್ ಇರ್ಬೋದು, ಇದನ್ನು ತಗೊಂಡು ತುಂಬಾ ಒಳ್ಳೇದು. ಅಥವಾ ಮುಸುಂಬಿ ಇರ್ಬೋದು, ಅಥವಾ ವಾಟರ್ ಮೆಲನ್ ಇರ್ಬೋದು, ವಿಟಮಿನ್ ಸಿ ಎಲ್ಲ ಇರುವಂತ ಇದು ಹಣ್ಣುಗಳನ್ನು ತಗೊಂಡು ತುಂಬಾ ಒಳ್ಳೇದು. ಅದೇ ರೀತಿ ತರಕಾರಿಯಲ್ಲಿ ಬ್ರೊಕೋಲಿ ಇರ್ಬೋದು, ಸ್ಪಿನಾಚ್ ಇರ್ಬೋದು, ಸೊಪ್ಪು ತರಕಾರಿಗಳು ಇರ್ಬೋದು. ಸೊ ಯಾವುದರಲ್ಲಿ ಒಳ್ಳೆಯ ಪೋಷಕಾಂಶ ಇರುವಂತ ವಿಟಮಿನ್ಸ್ ಇರ್ತದೆ ಅಂತ ನಾವು ಜಾಸ್ತಿ ತಗೊಂಡಾಗ ನಮ್ಮ ದೇಹದಲ್ಲಿ ಈ ಪೋಷಣೆ ಜಾಸ್ತಿಯಾಗಿ, ಅಂದ್ರೆ ಧಾತುಗಳ ಪೋಷಣೆ ಜಾಸ್ತಿಯಾಗಿ ಹೆಲ್ದಿಯಾಗಿ ನಮ್ಮ ಓಜಸ್ ಅಥವಾ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ, ಹೆಚ್ಚಾಗ್ತದೆ ಅನ್ನುವಂಥದ್ದು. ಎಸ್, ಅಂದ್ರೆ ಈಗ ನಾವು ಇದಕ್ಕೆ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಿದ್ರೆ, ಅಂದ್ರೆ ಇಮ್ಯುನಿಟಿ ಅನ್ನುವಂಥದ್ದು ಅಥವಾ ನಾವೀಗ ಗಮನಿಸಿದ ಹಾಗೆ ಈ ಒಂದು COVID-19 ತುತ್ತಾಗಿ ಸಾವನ್ನಪ್ಪಿದವರ ಸಂಖ್ಯೆ ಹಿರಿಯ ನಾಗರಿಕರ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಅಬೌವ್ 60 ದಾಟಿದವರು ಹೆಚ್ಚಾಗಿ ಈ ಒಂದು ಸಾವಿಗೆ ತುತ್ತಾಗಿರುವಂಥದ್ದು. ಅಂದ್ರೆ ಬಹುಶಃ ಆ ಒಂದು ಏಜ್ ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾದ ಪರಿಣಾಮ ಇದನ್ನ ನೋಡಬಹುದಾ ಅನ್ನುವಂಥದ್ದು. ಖಂಡಿತವಾಗಿ ಅದೇ ನಮ್ಮ ಏಜ್ ಜಾಸ್ತಿ ಆದಾಗ ನಮ್ಮ ಓಜಸ್ ಅಥವಾ ಇಮ್ಯುನಿಟಿ ಕಮ್ಮಿ ಆಗ್ತಾ ಬರ್ತದೆ. ಯಾವಾಗ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ ಆವಾಗ ರೋಗಾಣಿನ ಸಂಖ್ಯೆಗಳು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತದೆ. ಅಂದ್ರೆ ಯಾವುದೇ ಒಂದು ರೋಗಾಣು ಬಂದಾಗ ನಮ್ಮ ದೇಹ, ಅಂದ್ರೆ ಇಲ್ಲಿ ಏನು ಮುಖ್ಯವಾಗಿ ಏನಾಗ್ತದೆ ಅಂದ್ರೆ, ಈಗ ನಮಗೆ ಆಗಾಗ ಶೀತ ಆಗ್ತಾ ಇರ್ಬೋದು ಅಥವಾ ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು, ಬೇರೆ ಬೇರೆ ನಮಗೆ ಕಾಯಿಲೆಗಳು, ಇನ್ಫೆಕ್ಷಸ್ ರೋಗ ಬರ್ತದೆ. ಸೊ ಯಾವಾಗ ಒಂದು ರೋಗಾಣು ಬರ್ತದೆ ಅದನ್ನು ದೇಹ ಫೈಟ್ ಮಾಡ್ತದೆ. ಈ ಫೈಟ್ ಮಾಡಿದಾಗ, ಒಂದು ಸಲ ಫೈಟ್ ಮಾಡಿದಾಗ ಅದನ್ನು ನಾವು ನಮ್ಮ ದೇಹವನ್ನು ಮೆಮೊರಿ ಆಗಿ ಇಟ್ಕೊಳ್ತದೆ. ನಾನು ಒಂದು ರೋಗಾಣು ಬಂದಾಗ ನಾನು ಈ ತರ ಫೈಟ್ ಮಾಡ್ಬೇಕು ಅಂತ ಹೇಳುವಂತ ಒಂದು ಮೆಮೊರಿ ಸೆಲ್ಸ್ ಇರ್ತದೆ ಬಾಡಿಯಲ್ಲಿ. ಸೊ ಆದ್ರೆ ಹೊಸ ರೋಗಾಣು ಬಂದಾಗ, ಈಗ ಈ COVID-19 ಅಂತ ಹೇಳುವಂತದ್ದು ಹೊಸ ರೋಗಾಣು ಅದು ಬಂದಾಗ ನಮ್ಮ ದೇಹದಲ್ಲಿ ಮೆಮೊರಿ ಇಲ್ಲ, ಅದಕ್ಕೆ ಹೇಗೆ ಫೈಟ್ ಮಾಡ್ಬೇಕು ಅಂತ ಹೇಳುವಂತ ಹೊಸತಾಗಿ ಬಂದ ಕಾರಣ ನಮಗೆ ಗೊತ್ತಿಲ್ಲ, ನಮ್ಮ ದೇಹಕ್ಕೆ ಗೊತ್ತಿಲ್ಲ. ಸೊ ಅದು ಗೊತ್ತಿಲ್ಲದ ಕಾರಣ ಒಂದು ರೋಗಾಣು ಬಂದಾಗ ನಮಗೆ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಟೈಮಲ್ಲಿ ಸಹ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದಾಗ ನಾವು ಈ ರೋಗಾಣು ಬಂದು ನಮಗೆ ಎಫೆಕ್ಟ್ ಆಗಿ ಅದು ಒಂದು ಕಾಂಪ್ಲಿಕೇಶನ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಅದರ ಜೊತೆಗೆ ಈಗ ಮನೆಯಲ್ಲಿ ಬಳಕೆ ಮಾಡುವಂತಹ ವಸ್ತುಗಳ ಮೂಲಕ ನಾವು ಹೇಗೆ ಇದನ್ನ ಇಂಪ್ರೂವ್ ಮಾಡಿಕೊಳ್ಳಬಹುದು? ಖಂಡಿತವಾಗಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ನಮಗೆ ಹೇಳಿದೆ. ಮುಖ್ಯವಾಗಿ ನಾವು ಮನೆಯಲ್ಲಿ ಈ ಹಾಲು 150 ml ಹಾಲು ತಗೊಂಡು ಅದಕ್ಕೆ 1 ಚಮಚ ಅಥವಾ 1.5 ಚಮಚ ಅರಿಶಿಣ ಅಥವಾ ಟರ್ಮರಿಕ್ ಅದನ್ನು ಮಿಕ್ಸ್ ಮಾಡಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ಕುಡಿಯೋದು ತುಂಬಾ ಉತ್ತಮ ಅಂತ ಹೇಳಿದ್ದಾರೆ. ಅದೇ ರೀತಿ ತುಳಸಿ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಕರಿಮೆಣಸು, ಒಣಶುಂಠಿ, ಒಣ ದ್ರಾಕ್ಷಿ ಇದನ್ನೆಲ್ಲ ಸೇರಿಸಿ ಕಷಾಯ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಕಷಾಯ ಮಾಡಿ ನಾವು ಬೆಳಿಗ್ಗೆ ಮತ್ತೆ ಸಂಜೆ ಒಂದು 15-20 ml ಕುಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಗೈಡ್ಲೈನ್ಸ್ ಕಳಿಸಿದ್ದಾರೆ. ಅದರೊಟ್ಟಿಗೆ ಚ್ಯವನ್ಪ್ರಾಶ್ ಅಂತ ಏನು ಹೇಳ್ತೇವೆ, ಆಮ್ಲದಲ್ಲಿ ಮಾಡಿದಂತಹ ಚ್ಯವನ್ಪ್ರಾಶ್, ಅಂದ್ರೆ ಯಾರಿಗೆ ಡಯಾಬಿಟಿಸ್ ಇರುತ್ತೆ ಡಯಾಬಿಟಿಸ್ ಫ್ರೀ ಚ್ಯವನ್ಪ್ರಾಶ್ ಬರುತ್ತೆ, ಅದನ್ನು ಸಹ ನೀವು ಪ್ರತಿನಿತ್ಯ 10 ಗ್ರಾಮ್ ಅಷ್ಟು, ಅಂದ್ರೆ 1 ಚಮಚ ನಾವು ಪ್ರತಿನಿತ್ಯ ಬೆಳಿಗ್ಗೆ ತಿನ್ನುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿ ನಮ್ಮ ಸಂಹಿತದಲ್ಲಿ ಹೇಳಿದ್ದೇವೆ. ಅದಕ್ಕೆ ನಾವು ರಸಾಯನ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಇದೆಲ್ಲ ಮಾಡಿದಾಗ ಏನಾಗ್ತದೆ ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಿ ಮುಂದೆ ಬರುವಂತ, ಅಂದ್ರೆ ಇವತ್ತು ತಿಂದ್ರೆ ನಾಳೆನೇ ಇಂಪ್ರೂವ್ಮೆಂಟ್ ಆಗ್ತದೆ ಅಂತಲ್ಲ,
ನಿಧಾನವಾಗಿ ನಮ್ಮ ನಮ್ಮ ರುಟೀನ್ ಇರ್ಬೋದು ಅಥವಾ ನಮ್ಮ ದಿನಚರಿ ಅಂತ ಏನ್ ಹೇಳ್ತೇವೆ, ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮಾಡುವಂತ ಪ್ರಕ್ರಿಯೆಗಳಿರ್ಬೋದು, ಅದು ಎಕ್ಸಸೈಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಯೋಗ ಮಾಡುವಂಥದ್ದು ಇರ್ಬೋದು, ಅಥವಾ ಆಸನಗಳನ್ನು ಮಾಡುವಂಥದ್ದು ಇರ್ಬೋದು, ಇದೆಲ್ಲ ನಿರಂತರವಾಗಿ ಮಾಡ್ತಾ ಹೋದ್ರೆ ಖಂಡಿತವಾಗಿ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮನೆಯಲ್ಲಿ ಮುಖ್ಯವಾಗಿ ಅವರ ಅಡಿಗೆ ರೂಮಲ್ಲಿ ಅರಿಶಿಣ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ಕಷಾಯಗಳನ್ನು ಮಾಡಿಕೊಂಡು ಖಂಡಿತವಾಗಿ ಅವರು ಕುಡಿಬಹುದು. ಎಸ್, ಅಂದ್ರೆ ಇದು ವಂಶ ಪಾರಂಪರ್ಯವಾಗಿ ಈ ಒಂದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಡಿಪೆಂಡ್ ಆಗುತ್ತಾ ಅನ್ನುವಂಥದ್ದು ಅದರ ಮೇಲೆ ಆಧಾರ ಆಗಿರುತ್ತಾ? ಖಂಡಿತವಾಗಿ ನಮ್ಮ ನಮ್ಮ ಖಂಡಿತವಾಗಿ ಅದು ಇಂಪ್ಯಾಕ್ಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಇರ್ತದೆ. ನಮ್ಮ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ದೋಷಗಳ ಮೇಲೆ ಇಂಪ್ಯಾಕ್ಟ್ ಆಗಿರುತ್ತೆ. ಅಂದ್ರೆ ವಾತ ದೋಷ, ಪಿತ್ತ ದೋಷ, ಕಫ ದೋಷ. ಯಾವಾಗ ನಮ್ಮ ಪ್ರಕೃತಿ ಅಂತ ಹೇಳ್ತೇವೆ ಅಂದ್ರೆ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ, ಯಾರ್ದು ಕಫ ಪ್ರಕೃತಿ ಇರ್ತದೆ ಅಂದ್ರೆ ಹೆರಿಡಿಟಿ ಆಗಿರ್ಬೋದು ಅಥವಾ ಅವರ ಕಫ ಪ್ರಕೃತಿ ಇರ್ತದೆ, ಅವ್ರದ್ದು ಇಮ್ಯುನಿಟಿ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತೇವೆ. ಸೊ ಯಾರ್ದು ಕಫ ಪ್ರಕೃತಿ ಡೆವಲಪ್ ಮಾಡ್ತಾರೆ ಅವ್ರದ್ದು ಇಮ್ಯುನಿಟಿ ಖಂಡಿತವಾಗಿ ಚೆನ್ನಾಗಿರ್ತದೆ. ಯಾರಿಗೆ ಕಫ ಪ್ರಕೃತಿ ಇರ್ತದೆ ಅವರಿಗೆ ಈ ರೋಗ ಅಥವಾ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗೋದು ಕಮ್ಮಿ ಅಂತ ಹೇಳ್ಬೋದು. ಎಸ್, ಮತ್ತಷ್ಟು ಪ್ರಶ್ನೆಗಳಿದೆ. ಒಬ್ರು ಕರೆ ಮಾಡಿದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಇದು ನಮಸ್ತೆ. ಮಕ್ಕಳಲ್ಲಿ ಈಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುದಾದ್ರೆ ಯಾವ್ದೆಲ್ಲ ಆಹಾರ ಕೊಡ್ಬೋದು? ಎಸ್, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡೋದಿದ್ರೆ ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ದೊಡ್ಡವರಿಗೆ ಆದ್ರೆ ಏನಾದ್ರು ಮಾಡಿ ಕೊಡ್ಬೋದು, ಮಕ್ಕಳಿಗೆ ಹಾಗೆ ಆಗುದಿಲ್ಲಲ್ಲ. ಮಕ್ಕಳಿಗೆ ಮುಖ್ಯವಾಗಿ ನೋಡಿ ಅಮ್ಮ, ನಮ್ಮ ಗೀ ಇರ್ಬೋದಲ್ಲ, ತುಪ್ಪ ಯಾವತ್ತೂ ಒಳ್ಳೇದಮ್ಮ. ಮಕ್ಕಳಿಗೆ ಯಾವತ್ತು ತುಪ್ಪದ ಪ್ರಮಾಣ ನಾವು ಸ್ವಲ್ಪ ಪ್ರಮಾಣದಲ್ಲಿ ದಿನನಿತ್ಯ ಕೊಡೋದ್ರಿಂದ ಅವರಿಗೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅದರೊಟ್ಟಿಗೆ ಹಾಲಲ್ಲಿ ಅರಿಶಿಣ ಇರ್ಬೋದು, ಪ್ರತಿನಿತ್ಯ ಹಾಲು ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಮುಖ್ಯವಾಗಿ ಈ ಹನಿ ಅಂತ ಹೇಳ್ತೇವೆ, ಜೇನುತುಪ್ಪ ಈ ಇಮ್ಯುನಿಟಿಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ನಾವು ಜೇನುತುಪ್ಪ ತಗೊಳ್ಳೋದು ತುಂಬಾ ಒಳ್ಳೇದು. ಸೊ ಇದನ್ನೆಲ್ಲ ನಿರಂತರ ಮಾಡ್ತಾ ಹೋಗ್ಬೇಕು. ಅದರೊಟ್ಟಿಗೆ ಮಕ್ಕಳಿಗೆ ಏನು ಕೊಡಬಾರ್ದು ಅಂದ್ರೆ ಕೆಟ್ಟ ಅಂಶಗಳು, ಈ ಚಿಪ್ಸ್ ಇರ್ಬೋದು, ಲೇಸ್ ಇರ್ಬೋದು, ಆ ತರ ಈ ವಿನೆಗರ್ ಹಾಕಿದಂತ ಫುಡ್ ಇರ್ಬೋದು, ಅಥವಾ ಮಕ್ಕಳು ಆಡದ ಇರುದು, ಚೆನ್ನಾಗಿ ಆಕ್ಟಿವ್ ಆಗಿರ್ಬೇಕು. ಸೊ ಯಾವಾಗ ಒಬ್ಬ ಮಗು ಇರ್ಬೋದು ಅಥವಾ ಮಕ್ಕಳು ಇರ್ಬೋದು, ಯಾವಾಗ ಹೆಲ್ದಿ ಆಗಿರ್ತಾರೆ ಖಂಡಿತವಾಗಿ ಅವರಿಗೆ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದರೊಟ್ಟಿಗೆ ಇದನ್ನೆಲ್ಲ ಕೊಟ್ರಮ್ಮ ತುಂಬಾ ಒಳ್ಳೇದು. ನಾವು ಬ್ರಾಹ್ಮಿ ಅಂತ ಹೇಳ್ತೇವ. ನೀವೆಲ್ಲ ಹೇಳುವಂತದ್ದು ಜೇನುತುಪ್ಪ, ತುಪ್ಪ ಅದೆಲ್ಲ ಒಟ್ಟಿಗೆ ಕೊಡುದಾ? ಒಟ್ಟಿಗೆ ಕೊಡುದಲ್ಲಮ್ಮ, ಅದು ಬೇರೆ ಬೇರೆ ರೀತಿಯಾಗಿ ಕೊಡುದು. ತುಪ್ಪದಲ್ಲಿ ಬೇರೆ ಬೇರೆ ನಮ್ಮ ಇಂದುಕಾಂತ, ನಮ್ಮ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಇಂದುಕಾಂತ ಘೃತ ಅಂತ ಬರ್ತದಮ್ಮ. ಇದು ತುಂಬಾ ಇಮ್ಯುನಿಟಿಗೆ ತುಂಬಾ ಒಂದು ಒಳ್ಳೆಯ ಘೃತ ಆಗಿರುತ್ತೆ. ಸೊ ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ಅಥವಾ ಮಧ್ಯಾಹ್ನ ನಾವು ಊಟ ಮಾಡುವಾಗ ಅರ್ಧ ಚಮಚ ಮೊದಲ ತುತ್ತಿಗೆ, ಅಂದ್ರೆ ನಾವು ಊಟ ಮಾಡುವಾಗ ಮೊದಲ ತುತ್ತಿಗೆ ಅದನ್ನು ಮಿಕ್ಸ್ ಮಾಡಿ ನೀವು ಪ್ರತಿನಿತ್ಯ ಕೊಟ್ರೆ ನಮ್ಮ ಇಮ್ಯುನಿಟಿಗೂ ಒಳ್ಳೆಯದು, ಅದೇ ರೀತಿ ನಮ್ಮ ದೇಹದ ಬೇರೆ ಬೇರೆ ಕಾಯಿಲೆಗಳಿಗೆ ಸಹ ಒಳ್ಳೆಯದು. ಸೊ ಖಂಡಿತವಾಗಿ ಅದನ್ನು ಕೊಡ್ಬೋದು. ತುಪ್ಪವನ್ನು, ಹಾಲು ಖಂಡಿತವಾಗಿ ಬೆಳಿಗ್ಗೆ ಅಥವಾ ಸಂಜೆ ಪ್ರತಿನಿತ್ಯ ಒಂದು ಅರ್ಧ ಚಮಚ ಅರಿಶಿಣ ಮಿಕ್ಸ್ ಮಾಡಿಕೊಂಡು ನೀವು ಮಕ್ಕಳಿಗೆ ಕೊಡ್ಬೋದಮ್ಮ. ಸೊ ಇದನ್ನೆಲ್ಲ ಪಾಲನೆ ಮಾಡ್ತಾ ಹೋದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಎಸ್, ಧನ್ಯವಾದಗಳು ವಿಜಯ್ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಎಸ್, ಅಂದ್ರೆ ಬಹುಶಃ ಮಕ್ಕಳಲ್ಲಿ ಸಣ್ಣಂದಿನಿಂದಲೇ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗುವಂತಹ ನಮ್ಮ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಈ ಸ್ವರ್ಣಪ್ರಾಶನ ಅಂತ ಹೇಳುವಂತ ಒಂದು ಪ್ರಕ್ರಿಯೆಯನ್ನು ಮಾಡ್ತೇವೆ. ಇದರಲ್ಲಿ ನಾವು ಮುಖ್ಯವಾಗಿ ತುಪ್ಪದಲ್ಲಿ ಮಾಡಿದಂತಹ ಔಷಧಿಯನ್ನು ಅವರಿಗೆ ಪುಷ್ಯ ನಕ್ಷತ್ರ ದಿವಸ ನಾವು ಕೊಡ್ತೇವೆ. ಇದರಲ್ಲಿ ಮುಖ್ಯವಾಗಿ ಏನು ಹೇಳಿದಾರೆ ಅಂದ್ರೆ ಇದು ಇಮ್ಯುನಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಸೊ ಅದರೊಟ್ಟಿಗೆ ಅವರ ರುಟೀನ್ ಅಂದ್ರೆ ಒಂದು ಯಾವುದೇ ಒಂದು ಮಗು ಏನೇ ಹೊರಗಿಂದ ಎಕ್ಸ್ಟ್ರಾ ಏನೇ ತಗೊಂಡ್ರು ಸಹ ಅವರ ಹೆಲ್ದಿ ಇಲ್ಲದೆ ಅವ್ರು ಎಕ್ಸ್ಟ್ರಾ ಏನ್ ತಗೊಂಡ್ರು ಪ್ರಯೋಜನ ಆಗಿರೋದಿಲ್ಲ. ಸೊ ಬೇಸಿಕ್ ಬಾಟಮ್ ಲೈನ್ ಏನಂದ್ರೆ ಫಸ್ಟ್ ಆಗಿ ಅವರು ಅವರ ಮಕ್ಕಳನ್ನು ಹೆಲ್ದಿ ಫುಡ್ ಕೊಡಬೇಕು. ಅದು ಕೊಟ್ಟ ಮೇಲೆ ಅದರ ಮೇಲೆ ಇದನ್ನು ಕೊಡೋದು ತುಂಬಾ ಒಳ್ಳೇದಾಗ್ತಾ ಇರ್ತದೆ. ಎಸ್, ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಇರುವಂತದ್ದು ಅಂದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು 10 ತಿಂಗಳ ಮಗು ಒಂದು COVID-19 ಸೋಂಕಿಗೆ ತುತ್ತಾಗಿತ್ತು. ಅಂದ್ರೆ ಬಹುಶಃ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಹೆಚ್ಚಿನ ಜನರಿಗೆ ಅರಿವಿರೋದಿಲ್ಲ ಅಥವಾ ಹೇಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಿರುವಂತದ್ದು. ಸೊ ಇಂಥ ಟೈಮಲ್ಲಿ ಮಗುವಿನಲ್ಲಿ ಹೇಗೆ ಇಮ್ಯುನಿಟಿ ಇರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ? ಅದೇ ಮುಖ್ಯವಾಗಿ ಅವರ ಅಮ್ಮನ ಕಡೆಯಿಂದ ಪ್ಲಾಸೆಂಟದ ಮೂಲಕ ಬರ್ತದೆ ಮಗುವಿಗೆ. ಸ್ವಲ್ಪ ಔಷಧಿಗಳು ಇರ್ಬೋದು ಅಥವಾ ಆಹಾರವನ್ನು ಕೊಟ್ಟಾಗ
ಖಂಡಿತವಾಗಿ ನಾವು ಇಮ್ಯುನಿಟಿ ಡೆವಲಪ್ ಮಾಡ್ಬೋದು. ಸೊ ಯಂಗ್ ಏಜ್ ಅಲ್ಲಿ ಅಥವಾ ಚಿಕ್ಕ ಮಕ್ಕಳಿಗೆ ಅವರ ಅಮ್ಮನ ಕಡೆಯಿಂದ ಪ್ಲಾಸೆಂಟಾದ ಮೂಲಕ ಅವರಿಗೆ ಇಮ್ಯುನಿಟಿ ಬಂದಿರ್ತದೆ. ಎಸ್, ಮತ್ತು ಕೂಡ ಪ್ರಶ್ನೆಗಳಿದೆ, ಕರೆಗಳು ಕೂಡ ಬರ್ತಾ ಇದೆ, ಮಾತನಾಡೋಣ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಆಯುರ್ವೇದ ಚಿಕಿತ್ಸೆಗೆ ವೇದಮಾರೋಗ್ಯ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್. ಎಲ್ಲಾ ರೀತಿಯ ಕೇರಳೀಯ ಪಂಚಕರ್ಮ ಚಿಕಿತ್ಸೆ, ಒಳರೋಗಿ ಹಾಗೂ ಹೊರರೋಗಿ ಸೌಲಭ್ಯಗಳೊಂದಿಗೆ ಸುಸಜ್ಜಿತವಾದ ಔಷಧಿ ಕೇಂದ್ರ, ಸುಖದಾಯಕ ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಗತಿ. ಡಾಕ್ಟರ್ ಸಚಿನ್ ನಡ್ಕ ಹಾಗೂ ಡಾಕ್ಟರ್ ಅನುಷಾ ತಜ್ಞ ವೈದ್ಯರಿಂದ ತಪಾಸಣೆ. ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ಪರೀಕ್ಷೆ ಹಾಗೂ ಸಲಹೆ. ಮನೋರೋಗ ತಜ್ಞ ವೈದ್ಯರಿಂದ ಪರೀಕ್ಷೆ ಮತ್ತು ಸಲಹೆ. ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ. ವಿವಿಧ ನೋವುಗಳು, ಸಂಧಿವಾತ, ಪಕ್ಷವಾತ, ಆಮವಾತ, ಸ್ಥೂಲತೆ, ತಲೆನೋವು, ಮಾನಸಿಕ ಅಸ್ವಸ್ಥತೆ ಹಾಗೂ ಚರ್ಮವ್ಯಾಧಿ ಕಾಯಿಲೆಗಳಿಗೆ ವಿಶೇಷ ಪಂಚಕರ್ಮ ಚಿಕಿತ್ಸೆಗಳು. ವೇದಮಾರೋಗ್ಯ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಸೋಂಕಾಶ್, ನೆಕ್ಸ್ಟ್ ಟು ಮಂಗಳ ಬಾರ್ ಅಂಡ್ ರೆಸ್ಟೋರೆಂಟ್, ನಿಯರ್ PF ಆಫೀಸ್, ಸಿಲ್ವಾ ಕ್ರಾಸ್ ರೋಡ್, ವೆಲೆನ್ಶಿಯಾ, ಮ್ಯಾಂಗಲೋರ್. ನಮಸ್ಕಾರ, ನಾನು ವೀಣಾ ವಿಜಯರಾಜ, ಸೂಕ್ಷ್ಮಾಣುಜೀವಿ ತಜ್ಞೆಯಾದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಜಿಲ್ಲಾ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯದ ಬೆಲೆ ಮಂತಂದುಲ್ಲೆ. ಯಾನಿ ಮಾಸ್ಕ್ ಬಗ್ಗೆ ಕೆಲವು ವಿಷಯಗಳಿಗೆ ತಿರುಪಾನ್ರೇಕುಲ್ಲೆ. ಕೋವಿಡ್-19 ಇತ್ತ ಬತ್ತಿನ ಟೈಮ್ ನಮ್ಮ ಮಾತೆಲ್ಲ ಪಾಡೊಂದು ನಮ್ಮ ತಿರ್ಗುನಾಪುರ ತೋಂದುಲ್ಲ. ಮಾಸ್ಕ್ ನಮ್ಮ ಟ್ರಿಪಲ್ ಏರ್ ಮಾಸ್ಕ್ ಈಜಿಟ N95 ಮಾಸ್ಕ್ ಅಂದು ಎಂಚಿನ ಪನ್ಪ ಅವೇನು ನಮ್ಮ ಎಂಚ ಪಾಡೋಡು ಏರ್ ಪಾಡೋಡು ಅವೇನು ಐತ ಬಗ್ಗೆ ಪನ್ನೋಡ ಪಂದಾಂಡ ಏರ್ ಅಂಚಿನ ಸೀಕ್ಡ್ ಉಲ್ಲೇರು ಕೋವಿಡ್-19 ಉಪ್ಪು ಅಜ್ಜರ ಹೆಚ್ಚಿನಲ್ಲ ರೋಗಲು ಉಪ್ಪು ಹಿಂದಕ್ಕೆ ಬರ್ತೀನಿ. ಅಂಚಿನ ರೋಗ ಇತ್ತಿನಕಲಿಗೆ ಪಾಡುನ ಮಾತ್ರ ನಮ್ಮ ಅಡ್ವೈಸ್ ಮನ್ಪ. ಈಜಿರ ಅಂಚಿನಕಲಿನ ಉಪಚಾರ ಮನ್ಪನಕಲು ಡಾಕ್ಟರ್ಸ್ ನಗ್ಲುಪ್ಪಿರು, ನರ್ಸ್ ನಗ್ಲುಪ್ಪಿರು, ಅಂಚಿನಕಲು ಮಾತ್ರ ಒಂದಿನ ಪಾಡೋಡು ಪಂದಿಂಕಲು ಪನ್ಪ. ಮಾಸ್ಕ್ದ ಎಂಚ ಪಾಡುನು ಎಂಚ ದೆಪ್ಪುನು ಐತ ಬಗ್ಗೆ ಏನಿತ್ತೆ ಒಂಜಿ ಕೆಲವು ವಿಷಯನ ನಿಕ್ಲಿಗೆ ತೆರಿಪದು ಕೊರಂದ್ರೆ ಒಂದು ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ. ದಾಯನಕ್ಕೆ ಟ್ರಿಪಲ್ ಏರ್ ಮಾಸ್ಕ್ ಅಂತ ಪನ್ಪ ಪಂಡ ನೆಟ್ ಮೂಜಿ ಲೇಯರ್ ಉಪ್ಪುಂಡು. ಟ್ರಿಪಲ್ ಲೇಯರ್ 3 ಲೇಯರ್ಸ್ ಇಂಚ ಪನ್ಪ ಒಂದಿನ ಕಟ್ ಮತ್ತೆ ತೋರ್ಪಂಡ ನೆಟ್ ಮೂಜಿ ಲೇಯರ್ ಉಂಡು. ನೆಟ್ ಒಂಜಿ ನೋಸ್ ಬ್ಯಾಂಡ್ ಪಂದುಪ್ಪುಂಡು ಮುಲ್ಪ. ಕಟ್ಟರಿಕೆ 4 ಬಲ್ಲು ಉಪ್ಪುಂಡು. ಈಜಿಟ್ ರೆಡ್ ಬ್ಯಾಂಡ್ ಉಪ್ಪುಂಡು. ಒಂದಿನ ಎಂಚ ಕಟ್ಟುಡು ಪಂಡ ಕಟ್ಟುಡು ದುಂಬು ಕೈನು ಪುರ್ಲು ವಾಶ್ ಮನ್ಕೊಡು. ವಾಶ್ ಮಂತಿನ ಬೊಕ್ಕ ಐತ ನೋಸ್ ಬ್ಯಾಂಡನ್ನು ಮುಂಕದ ಮಿತ್ತು ಬರ್ಪಿಲ್ಲೆಕ ಒಂದು ಮಿತ್ತದ ದಾರನು ಫಸ್ಟ್ಗೆ ಕಟ್ಟೋಡು. ಆವಿಡ್ದು ಬೊಕ್ಕ ತಿರ್ತದ ದಾರನ ಒಂಚೂರು ಒಯ್ತದ ಟೈಟ್ ಆದ ಪಿರವ್ಗು ಕಟ್ಟೋಡು. ಒಂಜು ಸಲ ಕಟ್ಟಿನ ಬೊಕ್ಕ ನೋಸ್ ಬ್ಯಾಂಡನ್ನ ಮುಂಕದ ಮಿತ್ತು ಕರೆಕ್ಟ್ ಆದ ಟೈಟ್ ಮನ್ಕೊಡು. ವರ ಗಾಳಿನ ಗಟ್ಟಿಯಾದ ಬಿಡ್ದು ಮಾತ ಕಡೆಡ್ಲ ಟೈಟ್ ಅದು ಫಿಕ್ಸ್ ಆತನ ತಪ್ಪಂದು ತಗೊಂಡೋಡು. ಸೊ ಒಂಜಿ ಸಲ ಕಟ್ಟಿನ ಬೊಕ್ಕ ಮುಂದೇನೋ ಮುಟ್ಟಾರಿಗೆ ಇಚ್ಚಿ ಕೈಟ್ ಇಜ್ರ ತೀರ್ತು ವೈಪೋನ ಅಂಡ ದೇತದ ಕೂಡ ಸಲ ಮಿತ್ತು ಪಾಡೋದಂತೆ ಮನ್ಪರೆ ಬಲ್ಲಿ ದಯಮಂತ ನಮ್ಮ ಕೈಟ್ ಉಪ್ಪುನ ಇಂಚಿನಾಡಲ್ಲ ಒಲನ್ ಬೇತೆ ಕಡೆ ಮುಟ್ಟಿ ನಾವು ಡೈರೆಕ್ಟ್ ಆದ ನಮ್ಮ ಮುಂಕುದೊಲಗಿ ಪೋಪಿನಂಚಿನ ಅವಕಾಶ ಉಪ್ಪುನು. ಮಾಸ್ಕ್ನ ದೆಪ್ಪುನ ಒಂಜಿ ಆಚೆ ಹಿಡ್ದು ಎನ್ಮ ಗಂಟೆ ಮುಟ್ಟ ಒಂದೇನೋ ಒಂಜಿ ಮಾಸ್ಕ್ನ ಧರಿಸೋನಲ್ಲಿ ಆಯ್ತದ ಬೊಕ್ಕ ಒಂದಿನ ದೆಪ್ಪನಾಗ ಫಸ್ಟಿಗೆ ತಿರ್ತದ ಬ್ಯಾಂಡನ್ನು ಫಸ್ಟಿಗೆ ಬುಡಿಪಾವ್ ನೋಡು. ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪೋಡು. ಒಂದು N95 ಮಾಸ್ಕ್ ನೆಕ್ಲ ರೆಡ್ ಬ್ಯಾಂಡ್ ಉಂಡು. ಒಂದಿನ ಧರಿಸೋನ ವಿಧಾನ ಎಂಚ ಪಂಡ ಒಂಜಿ ಕೈಟ್ ಮಾಸ್ಕನ್ನು ಪತ್ತೊಂದು ಐತ ರೆಡ್ ಬ್ಯಾಂಡನ್ನು ಪಿರದ ಮೇಕಪ್ ಆಡ್ದು ತಿರ್ತದ ಬ್ಯಾಂಡನ್ನು ಫಸ್ಟ್ ಪಾಡೋಡು. ಆಡ್ದು ಬೊಕ್ಕ ಮಿತ್ತದ ಬ್ಯಾಂಡನ್ನು ತರತ ಪಿರವ್ಗು ತಿಕ್ಕ ನೋಡು. ಆಡ್ದು ಬೊಕ್ಕ ಮುಂಕುದಲ್ಪವನ್ನು ಟೈಟ್ ಮನ್ಕೊಡು. ಒಂದು ಎಕ್ದಮ್ ಫಿಕ್ಸ್ ಆದ ಉಂಟು ನೆಟ್ ಅಷ್ಟು ಅದು ಸಫಕೇಶನ್ದಲ್ಲೇ ಕಾಕೊಂಡು ಒಂದೆತ್ತವಲ್ಲ ಟೈಮಿಂಗ್ಸ್ ಆಜರ್ದು 8 ಗಂಟೆ ಮುಟ್ಟ ಇತ್ತ ಪಾಡ್ನೆಟ್ ಬೊಕ್ಕವೇನು ಮುಟ್ಟರೆಗೆ ಪೋರೆಗೆ ಬಲ್ಲಿ ದೆಪ್ಪನಾಗ ತಿರ್ತದ ಬ್ಯಾಂಡನ್ನು ಫಸ್ಟ್ಗೆ ದೆಪ್ಪೋಡು.
ಎದುರದ ಭಾಗ ಮುಟ್ಟಂದೆ ತಿರ್ತದ ಬ್ಯಾಂಡನ್ನು ಫಸ್ಟ್ ದೆಪ್ಪಡು ಆ್ಯಡ್ ಬೊಕ್ಕ ಮಿತ್ತದ ಬ್ಯಾಂಡನ್ನು ದೆಪ್ಪನು. ಒಂದು ಮಾಸ್ಕ್ ಯೂಸ್ ಉಪಯೋಗ ಮನ್ಪುನ ಬೊಕ್ಕ ಅವೆನ ಏರಿ ಉಪಯೋಗ ಮನ್ಪುಡು ಪನ್ಪಿನಿತ ಬಗ್ಗೆ ಕೆಲವು ಮಾಹಿತಿ. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬಹುದು, ಜೊತೆಗೆ ಆ ರೋಗಗಳನ್ನ ಹೇಗೆ ತಡೆಗಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀವಿ. ನಮ್ಮ ಜೊತೆಗೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಸಚಿನ್ ಅಡ್ಕ ಅವರಿದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಈಗಾಗಲೇ ತಾವು ಹೇಳಿದ ಹಾಗೆ ಆಯುಷ್ ಇಲಾಖೆ ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಟ್ಟಿದೆ. ಅಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಈ ಒಂದು ವೈರಸ್ ಸೋಂಕಿಗೆ ತುತ್ತಾಗುವಂತದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅನೇಕ ಮಾರ್ಗೋಪಾಯಗಳನ್ನು ಕೊಟ್ಟಿದೆ. ಸೊ ಮನೆಯಲ್ಲಿ ಸುಲಭವಾಗಿ ಮಾಡುವಂತ ವಿಚಾರಗಳು ಏನೆಲ್ಲ ಅನ್ನುವಂಥದ್ದು? ಈಗ ಮನೆಯಲ್ಲಿ ಮುಖ್ಯವಾಗಿ ನಾವು ಆಯುರ್ವೇದದಲ್ಲಿ ನೋಡಿದಾಗೆ ನಾವು ಗಂಡೂಷ ಮತ್ತೆ ಕವಲ ಅಂತ ಹೇಳ್ತೇವೆ. ಗಂಡೂಷ ಅಂದ್ರೆ ನಾವು ಯಾವುದೇ ಒಂದು ಮೆಡಿಕೇಟೆಡ್ ಆಯಿಲ್ ಇರ್ಬೋದು, ಅಥವಾ ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಅಥವಾ ಬೇರೆ ಬೇರೆ ಔಷಧಿಗಳನ್ನು ಮಾಡಿದನ್ನು ನಾವು ಬಾಯಿಯಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಬಾಯಲ್ಲಿ ನಾವು ಗಾರ್ಗ್ಲಿಂಗ್ ಮಾಡುವಂಥದ್ದು, ಅಂದ್ರೆ ಮೂವ್ಮೆಂಟ್ ಮಾಡದೆ, ಅದಕ್ಕೆ ನಾವು ಗಂಡೂಷ ಅಂತ ಹೇಳ್ತೇವೆ. ಸೊ ಮುಖ್ಯವಾಗಿ ಇಲ್ಲಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ನಮಗೆ ಏನು ಹೇಳಿದ್ದಾರೆ ಅಂದ್ರೆ, ಮುಖ್ಯವಾಗಿ ಒಂದು ಸ್ಪೂನ್ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಇದನ್ನು 2 ರಿಂದ 3 ನಿಮಿಷ ಬಾಯಲ್ಲಿ ಇಟ್ಕೊಂಡು ನಾವು ಗಂಡೂಷ ಮಾಡ್ಬೇಕಂದ್ರೆ ಮೂವ್ಮೆಂಟ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಬಾಯಲ್ಲಿ ಇಟ್ಕೊಳ್ಳೋದು. ಅಥವಾ ನಾವು ಕವಲ ಅಂತ ಹೇಳ್ತೇವೆ. ಕವಲದಲ್ಲಿ ಏನಾಗೋದಂದ್ರೆ ಒಂದು ಅದೇ ಎಳ್ಳೆಣ್ಣೆಯನ್ನು ಸೇಮ್ 1 ಟೇಬಲ್ ಸ್ಪೂನ್ ಎಳ್ಳೆಣ್ಣೆ ಅಥವಾ ಈ ತೆಂಗಿನ ಎಣ್ಣೆಯನ್ನು ನಾವು ಗಾರ್ಗ್ಲಿಂಗ್ ಅಂದ್ರೆ ಡೀಟೇಲ್ ಆಗಿ ತಿಳ್ಕೊಳ್ತೇನೆ. ಮತ್ತೊಂದು ಕರೆ ಇದೆ. ಹಲೋ 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 ಮೇಡಮ್, ನಮಸ್ತೆ. ಹಲೋ ಹಲೋ ನಮಸ್ತೆ ಡಾಕ್ಟರ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪದವನಂಗಡಿ. ಪದವಿನಂಗಡಿಯಿಂದ. ಎಸ್, ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಪದವನಂಗಡಿ. ಹೇಳಿ ಅಮ್ಮ ಹೇಳಿ. ಮಕ್ಕಳಿಗೆ ಜಾಸ್ತಿ ಕಫ ಇದ್ರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಹೇಗೆ ಕಡಿಮೆ ಆಗ್ತದೆ ಸರ್? ನೋಡಮ್ಮ, ಮಕ್ಕಳದ್ದು ಏಜ್ ಎಷ್ಟು ಈಗ? ಮಕ್ಕಳ ಪ್ರಾಯ ಎಷ್ಟು ಅಂತ ಕೇಳ್ತಿದ್ದಾರೆ ಮೇಡಮ್. ಮಕ್ಕಳ ಪ್ರಾಯ 7 ತಿಂಗಳು. 7 ತಿಂಗಳಮ್ಮ. ನೋಡಮ್ಮ ಸರ್, 7 ತಿಂಗಳು ಇರುವಾಗ ಮಕ್ಕಳಿಗೆ ಆಗಾಗ ಶೀತ ಆಗುವಂಥದ್ದು ನಾವು ಕಾಮನ್ ಆಗಿ ಕಾಣ್ತೇವೆ. ಬಟ್ ಆದ್ರೂ ಸಹ ನಿಮಗೆ ಈ 7 ತಿಂಗಳು ಇರುವಾಗ ನಾವು ಮುಖ್ಯವಾಗಿ ನಾವು ಎದೆ ಹಾಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ನಾವು ಎದೆ ಹಾಲಿನ ಮೂಲಕ ಅವರಿಗೆ ಇಮ್ಯುನಿಟಿ ಅಂತ ಹೇಳುವಂಥದ್ದು ಸಿಗ್ತದೆ. ಸೊ ಯಾವುದೇ ಬೇರೆ ಆಹಾರಕ್ಕೆ ಒತ್ತು ಕೊಡದೆ ನೀವು ಮುಖ್ಯವಾಗಿ ಅವರ ಅಮ್ಮನ ಎದೆ ಹಾಲಿಗೆ ಇಂಪಾರ್ಟೆನ್ಸ್ ಕೊಡಿ ಅಮ್ಮ. ಸೊ ಖಂಡಿತವಾಗಿ ಅವರಿಗೆ ಏನು ಇಮ್ಯುನಿಟಿ ಡೆವಲಪ್ ಆಗಲಿಕ್ಕೆ ಏನು ಅವಶ್ಯಕತೆ ಇರುವಂಥ ಅಂಶಗಳು ಅವರ ದೇಹಕ್ಕೆ ಏನು ಬೇಕು ಅದು ಖಂಡಿತವಾಗಿ ಅವರ ಅಮ್ಮನ ತಾಯಿಯ ಎದೆ ಹಾಲಿಂದ ಸಿಗ್ತದೆ. ಬೇರೆ ಯಾವುದೇ ಆಹಾರ ಅಥವಾ ಯಾವುದೇ ಎಕ್ಸ್ಟ್ರಾ ಔಷಧಗಳನ್ನು ಮಾಡುವಂಥ ಅವಶ್ಯಕತೆ ಖಂಡಿತವಾಗಿ ಇಲ್ಲಮ್ಮ. ಎಸ್, ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಮನೆಯಲ್ಲಿ ಮಾಡಿ. ಅದೇ ಮುಖ್ಯವಾಗಿ ಒಂದು ಟೇಬಲ್ ಸ್ಪೂನ್ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು 2 ರಿಂದ 3 ನಿಮಿಷ ಬಾಯಲ್ಲಿ ಇಟ್ಕೊಂಡು ಗಾರ್ಗ್ಲಿಂಗ್ ಕಂಟಿನ್ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ನಮಗೆ ಗೈಡ್ಲೈನ್ಸ್ ಹೇಳಿದ್ದಾರೆ. ಅದೇ ರೀತಿ ಎಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಅಥವಾ ಈ ತುಪ್ಪವನ್ನು 2 ಮೂಗಿನ ಹೊಳ್ಳೆಗಳಿಗೆ ದಿನಕ್ಕೆ 2 ಬಾರಿ ಸವಿಸಿಕೊಳ್ಳುವುದು ತುಂಬಾ ಒಳ್ಳೇದು. ಬೇರಿಯರ್ ಆಗಿ ನಮಗೆ ಅದು ಅಂದ್ರೆ ಯಾವುದೋ ಒಂದು ರೋಗಾಣು ಹೋಗದಾಗೆ ನೋಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಅದರೊಟ್ಟಿಗೆ ನಮಗೆ ಕೆಮ್ಮು ಅಥವಾ ಗಂಟಲು ಕರೆತ ಏನಾದ್ರು ಇದ್ರೆ ನಾವು ಅರಿಶಿಣ ಇರ್ಬೋದು, ಅರಿಶಿಣ ಅಥವಾ
ಈ ಅರಿಶಿಣ ಉಪ್ಪು ಅಲ್ಲಿ ಗಾರ್ಗ್ಲಿಂಗ್ ಮಾಡ್ಬೋದು, ತುಂಬಾ ಒಳ್ಳೆಯದು. ಅದರೊಟ್ಟಿಗೆ ಪುದೀನ ಎಲೆ, ಓಮದ ಕಾಳು ಅಥವಾ ಲವಂಗದಲ್ಲಿ ನಾವು ಬಿಸಿ ನೀರಿಗೆ ಅದನ್ನು ಹಾಕಿ ಅದನ್ನು ಸ್ಟೀಮ್ ತಗೊಳ್ಳೋದು ಸಹ ಖಂಡಿತವಾಗಿ ತುಂಬ ಒಳ್ಳೆಯದು ಅಂತ ಹೇಳಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ನಮಗೆ ಗೈಡ್ಲೈನ್ಸ್ ಕಳಿದ್ದಾರೆ. ಸೊ ಖಂಡಿತವಾಗಿ ಯಾರೇ ಅಷ್ಟೇ ಇದನ್ನು ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನೀವು ಪ್ರತಿನಿತ್ಯ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಮೂಗಿಗೆ ಅಂದ್ರೆ ಮೂಗಿನ ಹೊಳ್ಳೆಗೆ ಸವಿಸಿಕೊಳ್ಳೋದು, ಅಂದ್ರೆ ಸ್ವಲ್ಪ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದರೊಟ್ಟಿಗೆ 1 ಟೇಬಲ್ ಸ್ಪೂನ್ ಎಳ್ಳೆಣ್ಣೆ, ತೆಂಗಿನ ಎಣ್ಣೆ 2 ರಿಂದ 3 ನಿಮಿಷ ಬಾಯಲ್ಲಿ ಇಟ್ಕೊಂಡು ಅದನ್ನು ಗಾರ್ಗ್ಲಿಂಗ್ ಮಾಡೋದು ಅಥವಾ ಗಂಡೂಷ ಅಥವಾ ಕವಲ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದೇ ರೀತಿ ಯಾರಿಗೆ ಸ್ವಲ್ಪ ಶೀತ ಅಥವಾ ಕೆಮ್ಮು ಇರ್ತದೆ ಅಂಥವರು ಅಂದ್ರೆ ಲಕ್ಷಣಗಳು ಜಾಸ್ತಿ ಇಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಳೋದು, ಪುದೀನ ಎಲೆ ಇರ್ಬೋದು ಅಥವಾ ಓಮದ ಕಾಳು ಇರ್ಬೋದು, ಇದನ್ನು ಕುದಿಯುವಂತಹ ನೀರಿಗೆ ಅದನ್ನು ಹಾಕಿ ಅದರ ಹಬೆ ಏನು ಬರ್ತದೆ ಅಥವಾ ಸ್ಟೀಮ್ ಏನು ಬರ್ತದೆ ಅದನ್ನು ತಲೆಯ ಮೇಲೆ ಬೆಡ್ಶೀಟ್ ಹಾಕೊಂಡು ಸ್ವಲ್ಪ ಹಬೆ ತಗೊಂಡ್ರೆ ಏನು ಈ ಗಂಟಲು ಕರೆತ ಇರುತ್ತದೆ ಅಥವಾ ಕೆಮ್ಮು ಇರುತ್ತೆ ಅದು ಸ್ವಲ್ಪ ಕಮ್ಮಿ ಆಗ್ಬೋದು. ಖಂಡಿತವಾಗಿ ನೀವು ಡಾಕ್ಟರ್ನ ಜಾಸ್ತಿ ಲಕ್ಷಣ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗ್ತದೆ. ಬಟ್ ಮನೆಯಲ್ಲೇ ಇದನ್ನು ನೀವು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ನಾವು ಹೇಳ್ತೀವಿ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಮೇಡಮ್, ನಮಸ್ತೆ. ಎಸ್, ಮಾತಾಡಿ ಮೇಡಮ್, ಮಾತಾಡಿ. ನನಗೆ ಕಫ ಮತ್ತೆ ಅದು ರಾತ್ರಿ ಮಾತ್ರ ಇರುವುದು, ಮತ್ತೆ ಮತ್ತೆ ದಿವಸಕ್ಕೆ ಇರುವುದಿಲ್ಲ, ಹೆಚ್ಚಾಗಿ ರಾತ್ರಿ ಕಫ ಮತ್ತೆ ಇದು ಕೆಮ್ಮು. ಜ್ವರ ಏನಾದ್ರು ಇದೆಯಮ್ಮ? ಇಲ್ಲ ಇಲ್ಲ ಇಲ್ಲ, ಯಾವಾಗ ದಿವಸಗಳಿಲ್ಲ, ಕೆಲವೊಮ್ಮೆ. ಓಕೆ, ನಿಮಗೆ ಕೆಮ್ಮು, ಕಫ ಅಥವಾ ಜ್ವರ ಆ ಥರ ಲಕ್ಷಣ ಇದ್ರೆ ಖಂಡಿತವಾಗಿ ನೀವು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ಅಮ್ಮ. ಬಟ್ ಇದು ತುಂಬ ಕ್ರೋನಿಕ್ ಆಗಿ ತುಂಬ ಸಮಯದಿಂದ ಅಥವಾ ಎಲರ್ಜಿಯಿಂದ ನಿಮಗೆ ಕೆಮ್ಮು ಆ ಥರ ಏನಾದರೆ ನಿಮಗಿದ್ದರೆ ನಿಮಗೆ ತಾಲಿಸಾದಿ ಚೂರ್ಣ ಅಂತ ಸಿಗ್ತದಮ್ಮ ಪುಡಿ, ಅದು ಹನಿಯಲ್ಲಿ ನೀವು ಮಿಕ್ಸ್ ಮಾಡಿ ನೀವು ತಗೊಂಡ್ರೆ ಖಂಡಿತವಾಗಿ ಬಾಯಿಯಲ್ಲಿರುವಂಥ ಅಥವಾ ಗಂಟಲಲ್ಲಿರುವಂಥ ಕಫ ನೀರಾಗಿ ಹೊರಗೆ ಹೋಗ್ತದೆ. ಅದರ ಮೇಲೆ ಸಹ ನಿಮಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತವಾಗಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡೋದು ತುಂಬ ಉತ್ತಮ. ಎಸ್, ಧನ್ಯವಾದಗಳು ಮೇಡಮ್ ಕರೆಯನ್ನು ಮಾಡಿದ್ದಕ್ಕಾಗಿ. ಅಂದರೆ ಈಗ ತಾವೆಲ್ಲ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ರೆ ಅಂದರೆ ಎಳ್ಳೆಣ್ಣೆ ಹಚ್ಚಿಕೊಳ್ಳುವಂಥದ್ದು ಇರ್ಬೋದು, ಇದನ್ನು ಎಷ್ಟು ಸಲ ಮಾಡಬೇಕಾಗುತ್ತೆ ದಿನದಲ್ಲಿ, ಅಥವಾ ಯಾರು ಹೇಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಂತ? ಸೊ ಕವಲ ಅಥವಾ ಗಂಡೂಷ್ ಅಂತ ಹೇಳುವಂಥದ್ದು 1 ಸಲ ಅಥವಾ 2 ಸಲ ಖಂಡಿತವಾಗಿ ಮಾಡ್ಬೋದು. ತುಪ್ಪದಲ್ಲಿ ಮೈನ್ ಆಗಿ ನಾವು ಈ ನಸ್ಯ ಅಥವಾ ಡ್ರಾಪ್ ಹಚ್ಕೊಳ್ಳೋದು ಅಂತ ನಾವು ಹೇಳ್ತೇವೆ, ಅದು 1 ಸಲ ಅಥವಾ 2 ಸಲ ನಾವು ಮಾಡ್ಕೊಂಡ್ರೆ ಸಾಕಾಗ್ತದೆ. ಸ್ಟೀಮ್ ಅಂತ ಹೇಳುವುದು ಇದು ಲಕ್ಷಣದ ಪ್ರಕಾರ, ಅಂದ್ರೆ ನಮಗೆ ಕಫ, ಗಂಟ್ಲಲ್ಲಿ ಕಫ ಇದೆ ಅಥವಾ ಶೀತ ಇದೆ ಅಥವಾ ಸ್ವಲ್ಪ ನೀರು ಬರ್ತಾ ಇದೆ ಆ ಥರ, ಅಂದರೆ ಜ್ವರಗಳು ಇಲ್ಲದೆ ಆ ಥರ ನಮಗೇನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂದರೆ ಹಾಗೆ ಇರುವಾಗ ಸ್ವಲ್ಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ಅಂದರೆ ತುಂಬ ಇರಿಟೇಷನ್ ಏನಂದರೆ ನೀವು ಮನೇಲಿ ಮಾಡಿಕೊಂಡ್ರೆ ನೀವು ನಿಮಗೆ ಅದು ಸ್ವಲ್ಪ ಆ ಇರಿಟೇಷನಿಂದ ಕಮ್ಮಿ ಹೊರಗೆ ಬರಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ. ಓಕೆ, ಅಂದರೆ ಅದು ತೀವ್ರತೆಯ ಮೇಲೆ, ಹೌದು ತೀವ್ರತೆ ಆಗುತ್ತೆ. ಅಂದರೆ ಅದರೊಟ್ಟಿಗೆ ಅವರಿಗೆ ಜ್ವರ, ಶೀತ, ಕೆಮ್ಮು ಆ ಥರ ಬೇರೆ ಲಕ್ಷಣಗಳಿದ್ರೆ ಖಂಡಿತವಾಗಿ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಅಂತ ಹೇಳಿ ಅಡ್ವೈಸ್ಡ್. ಎಸ್, ಅದರ ಜೊತೆಗೆ ಮತ್ತೊಂದು ಗೊಂದಲಗಳಿರುವಂಥದ್ದು ಅಂದ್ರೆ ಈಗ ಬೇರೆ ಅಥವಾ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ, ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇರ್ತಾರೆ, ಅಂತ ಸಂದರ್ಭದಲ್ಲಿ ಇಂತಹ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬಹುದಾ ಅನ್ನುವಂಥದ್ದು? ಖಂಡಿತವಾಗಿ ತಗೊಳ್ಬಹುದು, ಇದು ಏನು ತೊಂದರೆ ಮಾಡುದಿಲ್ಲ. ಇಟ್ ಇಸ್ ನೋವೇರ್ ಕನೆಕ್ಟೆಡ್ ಟು ದೋಸ್ ಥಿಂಗ್ಸ್. ಅಂಡ್ ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಯಾರಿಗೆ ಜ್ವರ ಇದೆ ಅವರು ಖಂಡಿತವಾಗಿ ಅಲ್ಲಿ ಪಕ್ಕದಲ್ಲಿರುವಂತ ಡಾಕ್ಟರ್ ಇರ್ಬೋದು ಅಥವಾ ಗವರ್ಮೆಂಟ್ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕು. ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಮುಂದುವರಿಸಬೇಕು. ಇದು ಏನಿದ್ರು ಸಹ ನಮ್ಮ ಆಯುರ್ವೇದದಲ್ಲಿ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಡಿಪಾರ್ಟ್ಮೆಂಟ್ ನಮಗೆ ಕೆಲವು ಗೈಡ್ಲೈನ್ಸ್ ನಮಗೆ ಕಳಿಸಿದ್ದಾರೆ. ಅಂದ್ರೆ ನಾವು ಇದನ್ನು ನಮ್ಮ ಪರಿಸರದಲ್ಲಿರುವಂತಹ ಜನಗಳಿಗೆ ರೀಚ್ ಮಾಡಿ ಅವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾವು ಆಯುಷ್ ಡಾಕ್ಟರ್ ಅಥವಾ ಆಯುರ್ವೇದ ಡಾಕ್ಟರ್ ನಾವು ತೊಡಗಿದ್ದೇವೆ. ಇದರ ಮೂಲಕ ಅಟ್ಲೀಸ್ಟ್ ಮುಂದೆ ಅವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂತ ಒಂದು ಕೆಲಸದಲ್ಲಿ ನಾವು ಇದ್ದೇವೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ಎಸ್ ನಮಸ್ತೆ. ನಮಸ್ತೆ, ಹೇಳಿ ಹೇಳಿ ಸರ್. ಹಲೋ ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ಎಸ್ ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ
ಎಸ್ ತಾಂತ್ರಿಕ ಕಾರಣದಿಂದ ಕರೆ ಕಡಿತಗೊಂಡಿದೆ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಮುಖ್ಯವಾಗಿ ನಾವು ದಿನನಿತ್ಯ ಏನ್ ತಿನ್ಬಹುದು ಅಂತ ಹೇಳಿದ್ರೆ ಅಂದ್ರೆ ಈ ಷಷ್ಠಿ ಅಂತ ಹೇಳುವಂಥದ್ದು, ಇದು ದಿನನಿತ್ಯ ನೀವು ತಿನ್ಬಹುದು ಯಾರು ಬೇಕಾದ್ರು. ಅಂದ್ರೆ ಇದು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ ಆಗ್ತದೆ. ಅಂದ್ರೆ ಷಷ್ಠಿ ಅಂದ್ರೆ ಶಾಲಿ ಅಂತ ಹೇಳ್ತೇವೆ. ಅಂದ್ರೆ ನಾವು ರೈಸ್ ತಿನ್ನೋದು ಖಂಡಿತವಾಗಿ ದಿನನಿತ್ಯ ತಿನ್ನೋದು ತುಂಬಾ ಉತ್ತಮ. ಅದರೊಟ್ಟಿಗೆ ಮುದ್ಗ ಅಂತ ಹೇಳ್ತೇವೆ, ಅಂದ್ರೆ ಮೂಂಗ್ ದಾಲ್ ಅಂತ ಹೇಳ್ತೇವಲ್ಲ, ಅದು ತಿನ್ನೋದು ತುಂಬಾ ಒಳ್ಳೇದು ಅಂತ, ನಮ್ಮ ದೇಹಕ್ಕೆ ಒಳ್ಳೇದು ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದರೊಟ್ಟಿಗೆ ಸೈಂಧವ, ಕಲ್ಲುಪ್ಪು ಅಂತ ಹೇಳ್ತೇವೆ, ಅದು ಸಹ ಒಳ್ಳೇದು ಅಂತ ಹೇಳಿದ್ದಾರೆ. ಆಮಲಕ ಅಂದ್ರೆ ಆಮ್ಲ, ನಮ್ಮ ನೆಲ್ಲಿಕಾಯಿ, ಇದು ಸಹ ನಮ್ಮ ದೇಹಕ್ಕೆ ಒಳ್ಳೇದು. ಯವ ಅಂತ ಹೇಳ್ತೇವೆ, ಅಂದ್ರೆ ಬಾರ್ಲಿ ಅಂತ ಹೇಳ್ತೇವೆ, ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಅದೇ ರೀತಿ ಈ ಸರ್ಪಿ ಅಥವಾ ಗುಡ ಅಂತ ಹೇಳ್ತೇವೆ, ಸರ್ಪಿ ಅಂದ್ರೆ ತುಪ್ಪ ನಾವು ದಿನನಿತ್ಯ ತಿನ್ನೋದು ತುಂಬಾ ಒಳ್ಳೇದು. ಅದರೊಟ್ಟಿಗೆ ಮಧು, ಜೇನುತುಪ್ಪ, ಇದನ್ನೆಲ್ಲ ನಾವು ನಿರಂತರವಾಗಿ ನಾವು ದಿನನಿತ್ಯ ತಿಂತ ಇದ್ರೆ ಖಂಡಿತವಾಗಿ ನಮ್ಮ ದೇಹದ ಆರೋಗ್ಯ ಇನ್ನೂ ಇಂಪ್ರೂವ್ ಆಗ್ತದೆ. ಇದರಿಂದಾಗಿ ಇಂಡೈರೆಕ್ಟ್ ಆಗಿ ನಮಗೆ ಇಮ್ಯುನಿಟಿ ಸಹ ಇಂಪ್ರೂವ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಂದ್ರೆ ಇದನ್ನ ಎಷ್ಟು ಪ್ರಮಾಣದಲ್ಲಿ ಹೇಗೆ ತಗೊಳ್ಬೇಕು ಅಂದ್ರೆ ಪ್ರತಿನಿತ್ಯ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ತಿನ್ಬೇಕು, ಅವರ ದೇಹದ ಬಲ, ಅವರ ಜೀರ್ಣಶಕ್ತಿ ಅದರ ಮೇಲೆ ಹೋಗ್ತದೆ. ಇದನ್ನೆಲ್ಲ ನಾವು ಪ್ರತಿನಿತ್ಯ ತಿನ್ಬಹುದು ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವ ಕಾರಣ ಅದು ಏನು ಮಾಡ್ತದೆ ಅಂದ್ರೆ ನಮಗೆ ದೇಹದಲ್ಲಿ ಒಂದು ಹೆಲ್ದಿ ಸ್ವಸ್ಥ್ಯ ಸ್ಟೇಟಸ್ ಅನ್ನು ಒಂದು ಮೇಂಟೈನ್ ಮಾಡ್ತದೆ. ಅದರೊಟ್ಟಿಗೆ ಇಮ್ಯುನಿಟಿ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ. ಅದರ ಜೊತೆಗೆ ನಾವು ಈ ಕೇವಲ ಕೋವಿಡ್-19 ಅಂತಲ್ಲ, ಈ ರೀತಿ ಸಾಂಕ್ರಾಮಿಕ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ರೋಗ ನಿರೋಧಕ ಶಕ್ತಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆಹಾರದ ಮೂಲಕ ಹೇಗೆ ಇವುಗಳನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ನೋಡಿ. ಆಹಾರ ಅಂತ ಹೇಳುವಾಗ ನಾವು ಮುಖ್ಯವಾಗಿ ನಾವು ಒಂದು ಊಟ ಮಾಡುವಾಗ ಬೆಳಿಗ್ಗಿನ ಸಂಜೆವರೆಗೆ ನಾವು ಊಟ ಮಾಡ್ತೇವೆ. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ನಮ್ಮ ಅಗ್ನಿ ಚೆನ್ನಾಗಿರ್ಬೇಕಂದ್ರೆ ಡೈಜೆಷನ್ ಸಿಸ್ಟಮ್ ಅಂತ ಹೇಳುವಂಥದ್ದು ತುಂಬಾ ಚೆನ್ನಾಗಿರ್ಬೇಕಾಗ್ತದೆ. ನಮಗೆ ಹೇಗೆ ನಾವು ಈ ಇನ್ಫೆಕ್ಷಸ್ ಡಿಸೀಸ್ ಬರುತ್ತೆ, ಅದೇ ರೀತಿ ಆಟೋಇಮ್ಯೂನ್ ಡಿಸೀಸ್ ಅಂತಲೂ ಬರ್ತದೆ. ಅಂದ್ರೆ ರೋಗ ಇಮ್ಯುನಿಟಿ ಏನಿರ್ತದೆ ಅದು ಯಾವಾಗ ಸರಿ ಕೆಲಸ ಮಾಡೋದಿಲ್ಲ ಆವಾಗ ನಮಗೆ ಈ ರೋಗ ನಿರೋಧಕ ಇದು ಆಟೋಇಮ್ಯೂನ್ ಡಿಸೀಸ್ ಅಂತ ಬರ್ತದೆ. ಅದ್ರಲ್ಲಿ ಬೇರೆ ಬೇರೆ ಕಾಯಿಲೆಗಳಿರ್ತದೆ. ಅದು ಮುಖ್ಯವಾಗಿ ನಮಗೆ ಯಾವಾಗ ಬರ್ತದೆ ಅಂದ್ರೆ ನಮ್ಮ GAT ಯಾವಾಗ ಅಷ್ಟು ಹೆಲ್ದಿ ಆಗಿರೋದು, ಅಂದ್ರೆ ಆಗಾಗ ತಿನ್ನುವಂಥದ್ದು ಇರ್ಬೋದು, ಇಂಡೇಷನ್ ಆಗುವಂಥದ್ದು ಇರ್ಬೋದು, ಕಾನ್ಸ್ಟಿಪೇಷನ್ ಆಗುವಂಥದ್ದು ಇರ್ಬೋದು. ಅಂದ್ರೆ ಮುಖ್ಯವಾಗಿ ನಮ್ಮ ಜಠರಾಗ್ನಿ ಚೆನ್ನಾಗಿರ್ಬೇಕು. ಯಾವಾಗ ನಾವು ತಿನ್ನುವಂತ ಆಹಾರ ಚೆನ್ನಾಗಿ ಜೀರ್ಣ ಆಗ್ತದೆ ಅಥವಾ ಯಾವಾಗ ನಮಗೆ ಅಜೀರ್ಣ ಇರುವುದಿಲ್ಲ ಆವಾಗ ಖಂಡಿತವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇರ್ತದೆ. ಸೊ ಆಗಾಗ ತಿನ್ನುವಂತ ಹ್ಯಾಬಿಟ್ ತುಂಬಾ ಇರ್ತದೆ. ಈಗ ಬೆಳಿಗ್ಗೆ ತಿಂತಾರೆ, ಬೆಳಿಗ್ಗೆ ತಿಂದದ್ದು ಮಧ್ಯಾಹ್ನ ಆಗೋ ಜೀರ್ಣ ಆಗಿರುವುದಿಲ್ಲ, ಅದರ ಮೇಲೆ ತುಂಬಾ ತಿಂತಾರೆ, ಪುನಃ 4 ಗಂಟೆಗೆ ಅದರ ಮೇಲೆ ಪುನಃ ತಿಂತಾರೆ. ಸೊ 4 ಗಂಟೆ ಆದ್ಮೇಲೆ ಸಂಜೆ ರಾತ್ರಿ ಅಮ್ಮ ಮಾಡಿರ್ತಾರೆ ಅದನ್ನು ಪುನಃ ತಿಂತಾರೆ. ಸೊ ಈ ಸೈಕಲ್ ಏನ್ ಮಾಡ್ತದೆ ನಮಗೆ ಇಂಡೇಷನ್ ಮಾಡ್ತಾ ಹೋಗ್ತದೆ. ನಮ್ಮ ದೇಹದ ಪ್ರತಿಯೊಂದು ಧಾತುಗಳು ಪುಷ್ಟಿ ಆಗುದಿಲ್ಲ. ಅಂದ್ರೆ ನಮ್ಮ ಓಜಸ್ ಅಂತ ಏನು ಹೇಳಿದರೆ ಅದು ನಮ್ಮ ಎಸೆನ್ಸ್ ಆಫ್ ನಮ್ಮ ಧಾತುಗಳು. ಯಾವಾಗ ನಮ್ಮ ಅಗ್ನಿ ಚೆನ್ನಾಗಿರುವುದಿಲ್ಲ ಆವಾಗ ನಮ್ಮ ದೇಹಕ್ಕೆ ಏನು ಅಬ್ಸಾರ್ಪ್ಷನ್ ಆಗಬೇಕು ಆವಾಗ ಅದು ಅಬ್ಸಾರ್ಪ್ಷನ್ ಆಗದೆ ನಮ್ಮ ಧಾತುಗಳು, ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಮಾಂಸ ಇರ್ಬೋದು, ರಕ್ತ ಇರ್ಬೋದು, ಅದು ಪುಷ್ಟಿ ಆಗುದಿಲ್ಲ. ಯಾವಾಗ ಅದು ಪುಷ್ಟಿ ಆಗುದಿಲ್ಲ ಖಂಡಿತವಾಗಿ ನಮ್ಮ ದೇಹದಲ್ಲಿ ಈ ಓಜಸ್ ಅಂತ ಹೇಳುವಂಥದ್ದು ಕಮ್ಮಿ ಆಗ್ತಾ ಬರ್ತದೆ ಅಥವಾ ಇಮ್ಯುನಿಟಿ ಅಂತ ಹೇಳುವಂಥದ್ದು ಕಮ್ಮಿ ಆಗ್ತಾ ಬರ್ತದೆ. ಸೊ ನಾವು ಮುಖ್ಯವಾಗಿ ನಾವು ತಿನ್ನುವಂತ ಆಹಾರ ಎಷ್ಟಿರ್ಬೇಕಂದ್ರೆ ನಮ್ಮ ಜಠರಾಗ್ನಿ ಅಂದ್ರೆ ನಾವು ಪಚನ ಮಾಡುವಂತ ಅದು ಕೆಪಾಸಿಟಿ ಎಷ್ಟಿದೆ ಅದರ ಪ್ರಕಾರವಾಗಿ ನಾವು ತಿನ್ಬೇಕಾಗ್ತದೆ. ಒಬ್ರು ತುಂಬಾ ತಿಂತಾರೆ, ಇನ್ನೊಬ್ರು ಕಮ್ಮಿ ತಿಂತಾರೆ. ಒಬ್ರದ್ದು ಮೆಟಬಾಲಿಸಮ್ ತುಂಬಾ ಚೆನ್ನಾಗಿರ್ತದೆ, ಅವರು ಸ್ವಲ್ಪ ಜಾಸ್ತಿ ತಿನ್ಬೋದು. ಕೆಲವರದ್ದು ಮೆಟಬಾಲಿಸಮ್ ಸ್ಲೋ ಇರ್ತದೆ, ಅವರು ಜಾಸ್ತಿ ತಿಂದಾಗ ಅವರಿಗೆ ಇಂಡೇಷನ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಇದರಿಂದ ಗ್ಯಾಸ್ಟ್ರೈಟಿಸ್ ಆಗೋದು. ಸೊ ಇದೆಲ್ಲ ಆಗ್ತಾ ಇರೋದು ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದಾಗಿ ನಿಧಾನವಾಗಿ ಅವರಿಗೆ ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ. ಅದರೊಟ್ಟಿಗೆ ತುಂಬಾ ಟೆನ್ಷನ್ ಮಾಡುವಂಥದ್ದು ಅಂದ್ರೆ ನಾವು ಸೈಕಲಾಜಿಕಲಿ ತುಂಬಾ ಎಷ್ಟು ಹೆಲ್ದಿ ಆಗಿರ್ತೇವೆ ಅಷ್ಟು ನಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತದೆ. ನಮ್ಮ ಸೈಕಲಾಜಿಕಲ್ ಸ್ಟೇಟಸ್ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ನಮ್ಮ ದೇಹದ ಪ್ರಕ್ರಿಯೆಗಳು ಅಂದ್ರೆ ಮೆಟಬಾಲಿಸಮ್ ಚೆನ್ನಾಗಿ ಆಗ್ತಾ ಇರ್ತದೆ. ಸೊ ಯಾವಾಗ ಸೈಕಲಾಜಿಕಲಿ ಇರ್ಬೋದು ಅಥವಾ ದೈಹಿಕವಾಗಿ ನಾವು ಹೆಲ್ದಿ ಆಗಿರ್ತೇವೆ ಖಂಡಿತವಾಗಿ ನಮಗೆ ಗೊತ್ತಿಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಲ್ದಿಯಾಗಿರ್ತದೆ, ಚೆನ್ನಾಗಿರ್ತದೆ. ಯಾವುದೇ ಒಂದು ರೋಗಾಣು ಬಂದಾಗ ಅದನ್ನು ತಡೆಯುವಂತ ಕೆಪಾಸಿಟಿ ಚೆನ್ನಾಗಿರ್ತದೆ, ದೇಹಕ್ಕೆ ಬರ್ತದೆ ಅನ್ನುವಂಥದ್ದು. ಎಸ್, ಈಗ ನಾವು ಲಾಕ್ಡೌನ್ ಅವಧಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಿದ್ರೆ, ಈಗ ಲಾಕ್ಡೌನ್ ಆಗಿದೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಆಹಾರ ಸಿಗದೆ ಸಮಸ್ಯೆಗಳಾಗುತ್ತೆ, ಇನ್ನು ಕೆಲವರಿಗೆ ಏನೋ ಮನೆಯಲ್ಲಿದೆ ಬೋರ್ ಆಗ್ತಾ ಇದೆ ಅನ್ನುವಂಥದ್ದು ಹೆಚ್ಚು ತಿನ್ನುವಂತಹ ಹವ್ಯಾಸಗಳು. ಸೊ ಇದರಿಂದ ಏನು ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನುವಂಥದ್ದು. ಅದೇ ಈಗ ನಾವು ನಮ್ಮ ಪರ್ಸನಲ್ ಆಗಿ ನಾವು ನೋಡುವಾಗ ನಮ್ಮ ಬೇರೆ ಬೇರೆ ನಮ್ಮಲ್ಲಿ ವಾಟ್ಸಪ್ ಗ್ರೂಪ್ಗಳಿದೆ. ಸೊ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಲವು ಚಾಲೆಂಜ್ ಹಾಕಿದ್ದಾರೆ. ಏನಂದ್ರೆ 21 days ಲಾಕ್ಡೌನ್ ಚಾಲೆಂಜ್ ಅಂದ್ರೆ ಎಕ್ಸರ್ಸೈಸ್ ಚಾಲೆಂಜ್. ಅಂದ್ರೆ
71 ದಿವಸ ಬೇರೆ ಬೇರೆ ಎಕ್ಸಸೈಸ್ ಮಾಡುವಂತದ್ದು. ಸೊ ಇದು ಒಂದು ಒಳ್ಳೆ ಪ್ರಕ್ರಿಯೆ. ಇದು ಯಾಕೆ ಮಾಡ್ಬೇಕಂದ್ರೆ ನಾವು ತುಂಬಾ ಕೆಲಸ ಮಾಡೋದಿಲ್ಲ, ನಮ್ಮ ಬಾಡಿ ಲೇಜಿ ಆಗಿರ್ತದೆ, ನಮ್ಮ ಪ್ರಕ್ರಿಯೆಗಳು ತುಂಬಾ ಕಮ್ಮಿ ಇರ್ತದೆ. ಸೊ ನಾವು ಪ್ರತಿನಿತ್ಯ ಅಂದ್ರೆ ಈಗ ನೋಡಿ, ಒಂದು ಯಾರೇ ಒಂದು ಎಕ್ಸಸೈಸ್ ಮಾಡಿ ಅಂತ ಹೇಳುವಾಗ ತುಂಬಾ ಜನ ಹೇಳ್ತಾರೆ ನಮಗೆ ಟೈಮ್ ಇಲ್ಲ. ಈಗ ಬೇಕಾದಷ್ಟು ಟೈಮ್ ಇದೆ, ಖಂಡಿತವಾಗಿ ಒಳ್ಳೆ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಅಂತ ಹೇಳುವುದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದೇಹಕ್ಕೆ. ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗೋದು ಮುಖ್ಯವಾಗಿ ನಾವು ಯಾವಾಗ ಎಕ್ಸಸೈಸ್ ಮಾಡ್ತಾ ಇರ್ತೇವೆ. ಸೊ ಖಂಡಿತವಾಗಿ ಎಷ್ಟು ಎಕ್ಸಸೈಸ್ ಚೆನ್ನಾಗಿ ಮಾಡ್ತೇವೆ ಅಷ್ಟು ನಮ್ಮ ದೇಹದ ರಕ್ತನಾಳದಲ್ಲಿರುವಂತಹ ಕೆಟ್ಟು ಕೊಬ್ಬುಗಳು ಕರಗಿ ಅದು ಮೆಟಬಾಲಿಸಮ್ ಆಗ್ತದೆ. ಅದರೊಟ್ಟಿಗೆ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ಹೇಳುವಂಥದ್ದು ಮುಖ್ಯವಾಗಿ ಉತ್ಪತ್ತಿ ಆಗೋದು ಈ ಎಕ್ಸಸೈಸ್ ಮಾಡಿದಾಗ. ಸೊ ಖಂಡಿತವಾಗಿ ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಿ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಮಾಡ್ಕೊಳ್ಳಿ. ಯಾವಾಗ ನೀವು ಎಕ್ಸಸೈಸ್ ಮಾಡೋದಿಲ್ಲ ಆವಾಗ ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಆಗ್ತದೆ. ಯಾವಾಗ ಮೆಟಬಾಲಿಸಮ್ ಕಮ್ಮಿ ಆಗ್ತದೆ ಆವಾಗ ಅದರ ಮೇಲೆ ನೀವು ಯಾವಾಗ ಜಾಸ್ತಿ ತಿಂತೀರಿ, ಈ ಮೆಟಬಾಲಿಸಮ್ ಕಮ್ಮಿ ಇರುವ ಕಾರಣ ನೀವು ತಿಂದಂತ ಆಹಾರ ಅದು ಶಕ್ತಿಯಾಗಿ ಮಾರ್ಪಾಡಾಗದೆ ಅದು ಕೊಬ್ಬಾಗಿ ಮಾರ್ಪಾಡಾಗ್ತದೆ. ಅದರಿಂದಾಗಿ ಒಬೇಸಿಟಿ ಬರ್ತದೆ. ಎಷ್ಟು ಒಬೇಸಿಟಿ ಬರ್ತದೆ ಅಷ್ಟು ನಿಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತದೆ, ಅಷ್ಟು ಬೇರೆ ಬೇರೆ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿರ್ತದೆ. ಅದರೊಟ್ಟಿಗೆ ನಿಮಗೆ ಇಮ್ಯುನಿಟಿ ಸಹ ಕಮ್ಮಿ ಆಗುವಂತ ಸಾಧ್ಯತೆಗಳಿರ್ತದೆ. ಸೊ ಈ ರುಟೀನ್ ಈ ಲಾಕ್ಡೌನ್ ಇರುವಾಗ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿಗೆ ಎಕ್ಸಸೈಸ್ ಮಾಡಿ, ಅದರೊಟ್ಟಿಗೆ ಈ ಪ್ರಾಣಾಯಾಮದಲ್ಲಿ ಹೇಳಿದಂತಹ ಸೂರ್ಯ ಅನುಲೋಮ ಇರ್ಬೋದು ಅಥವಾ ಚಂದ್ರಾನುಲೋಮ ಪ್ರಾಣಾಯಾಮ ಇರ್ಬೋದು ಅಥವಾ ಸೂರ್ಯ ಭೇದನ ಇರ್ಬೋದು, ಚಂದ್ರ ಭೇದನ ಪ್ರಾಣಾಯಾಮ ಇರ್ಬೋದು ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಇರ್ಬೋದು, ಕಪಾಲಭಾತಿ ಇರ್ಬೋದು. ಅದರೊಟ್ಟಿಗೆ ಆಸನಗಳು ಬೇರೆ ಬೇರೆ ಆಸನಗಳನ್ನು ಏನು ಹೇಳ್ತೇವೆ ಅದನ್ನೆಲ್ಲ ನೀವು ಖಂಡಿತವಾಗಿ ಮಾಡ್ತಾ ಹೋದ್ರೆ ಸೈಕಲಾಜಿಕಲಿ ಫಿಸಿಕಲಿ ಯಾವಾಗ ನಾವು ಹೆಲ್ದಿ ಆಗಿರ್ತೇವೆ ಖಂಡಿತವಾಗಿ ಯಾವಾಗ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿರ್ತದೆ. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂತಹ ಹಳದಿ ಇರ್ಬೋದು, ಅಶ್ವಗಂಧ ಇರ್ಬೋದು, ಶತಾವರಿ ಇರ್ಬೋದು ಅಥವಾ ಗುಡುಚಿ ಅಥವಾ ಅಮೃತ ಬಳ್ಳಿಯಲ್ಲಿ ಮಾಡಿದಂತಹ ಅಮೃತ ಅರಿಷ್ಟ ಇರ್ಬೋದು, ಅಮೃತೋತ್ತರ ಕಷಾಯ ಇರ್ಬೋದು ಅಥವಾ ಹರಿದ್ರ ಟ್ಯಾಬ್ಲೆಟ್ಗಳು ಇರ್ಬೋದು. ಇದನ್ನೆಲ್ಲ ಅದರ ಒಟ್ಟಿಗೆ ಅವರು ತಗೊಂಡಾಗ ಅವರ ದೇಹ ರೋಗ ನಿರೋಧಕ ಶಕ್ತಿ ಇನ್ನೂ ಇಂಪ್ರೂವ್ ಆಗ್ತದೆ. ಸೊ ಅದರಿಂದಾಗಿ ಈಗ ಇರಬಹುದು ಅಥವಾ ಮುಂದೆ ಇರಬಹುದು ಅಥವಾ ಯಾವಾಗಲೂ ನಿಮ್ಮ ದೇಹದಲ್ಲಿ ಯಾವಾಗ ಒಂದು ರೋಗಾಣು ನಮ್ಮ ದೇಹವನ್ನು ಅಟ್ಯಾಕ್ ಮಾಡ್ತದೆ ಆವಾಗ ನಮ್ಮ ದೇಹನೇ ಒಂದು ಫೈಟಿಂಗ್ ಕೆಪಾಸಿಟಿ ಚೆನ್ನಾಗಿರುವ ಕಾರಣ ನಿಮಗೆ ಆಗಾಗ ಶೀತ ಬರುವಂಥದ್ದು ಇರ್ಬೋದು, ಆಗಾಗ ಈ ಇನ್ಫೆಕ್ಷಸ್ ಡಿಸೀಸ್ ಬೇರೆಯವರಿಂದ ಕೂಡಲೇ ಸ್ಪ್ರೆಡ್ ಆಗುವಂತ ಒಂದು ಪ್ರಕ್ರಿಯೆ ಸ್ಟಾಪ್ ಆಗ್ತಾ ಬರ್ತದೆ, ಕಮ್ಮಿ ಆಗ್ತಾ ಬರ್ತದೆ. ಹಾಗಿದ್ರೆ ರೋಗ ನಿರೋಧಕ ಶಕ್ತಿಗೂ ವ್ಯಾಯಾಮಕ್ಕೂ ನೇರವಾದ ಸಂಬಂಧಗಳಿದೆ. ಖಂಡಿತವಾಗಿದೆ. ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಮಾನಸಿಕ ಸ್ಥಿತಿಗತಿ ಇದು ಮೂರು ಸಹ ಯಾವಾಗ ಚೆನ್ನಾಗಿರ್ತದೆ ಖಂಡಿತವಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ನಮಗೆ ಗೊತ್ತಿಲ್ಲದೆ ನಮಗೆ ಇಂಪ್ರೂವ್ ಆಗಿರ್ತದೆ. ಬಿಕಾಸ್ ಇಟ್ ಇಸ್ ನಾಟ್ ವಿಸಿಬಲ್, ಅದು ನಮಗೆ ಕಣ್ಣಿಗೆ ಕಾಣುವಂತದಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಇಲ್ಲ, ಇದು ಇಮ್ಯುನಿಟಿ ಇಷ್ಟು ಲೆವೆಲ್ ಅಲ್ಲಿ ಇದೆ, ಇಷ್ಟು ಲೆವೆಲ್ ಇದೆ ಅಂತ ಹೇಳಿ. ದೇರ್ ಇಸ್ ನೋ ಪ್ಯಾರಾಮೀಟರ್ ಟು ಎಸೆಸ್ ದಿ ಇಮ್ಯುನಿಟಿ. ಹೇಗೆ ಅಂದ್ರೆ ಅದನ್ನ ಎಸೆಸ್ ಮಾಡೋದು ನಿಮ್ಮ ಹೆಲ್ದಿನೆಸ್. ಯಾವಾಗ ನೀವು ಎಷ್ಟು ಹೆಲ್ದಿ ಆಗಿರ್ತೀರಿ ಅಷ್ಟು ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮ್ಯಾಜಿಕ್ ಮಾಡ್ಬೇಕು ಅಂತ ಏನಿಲ್ಲ, ನಿಮ್ಮ ರುಟೀನ್ ಅಲ್ಲಿ ನಿಮ್ಮ ದಿನನಿತ್ಯ ಮಾಡುವಂತ ಪ್ರಕ್ರಿಯೆಗಳನ್ನು ಚೆನ್ನಾಗಿ ಮಾಡಿ. ಅಂದ್ರೆ ಏನು ಮಾಡ್ಬೇಕು ಅದನ್ನು ಮಾಡಿ. ಅದರೊಟ್ಟಿಗೆ ನಾವು ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಋತುಚರ್ಯ ಅಂತ ಹೇಳ್ತೇವೆ. ಋತುಚರ್ಯ ಅಂದ್ರೆ ಒಂದೊಂದು ಕಾಲದಲ್ಲಿ ನಮ್ಮ ಓವರ್ ಆಲ್ ಎನ್ವೈರನ್ಮೆಂಟ್ ಚೇಂಜ್ ಆಗ್ತಾ ಹೋಗ್ತದೆ. ಅದು ಜನರಲ್ ಆಗಿ ನಾವು ಹೇಳ್ತಿರೋದು, ಈಗ ಕಾಲಕ್ಕೆ ಅಂತ ಹೇಳೋದಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು. ಈಗ ಹೇಮಂತ ಋತು ಬರ್ತದೆ, ಶಿಶಿರ ಋತು ಬರ್ತದೆ, ವಸಂತ ಋತು ಬಂದಾಗ ನಮಗೆ ಕಫ ವೃದ್ಧಿ ಆಗ್ತದೆ ದೇಹದಲ್ಲಿ, ಆವಾಗ ನಾವು ವಮನ ಚಿಕಿತ್ಸೆ ಅಂತ ಮಾಡ್ತೇವೆ. ವರ್ಷ ಋತು ಬರುವಾಗ ನಮಗೆ ವಾತ ಜಾಸ್ತಿ ಆಗ್ತದೆ, ಆವಾಗ ಬಸ್ತಿ ಚಿಕಿತ್ಸೆ ಅಥವಾ ನಸ್ಯ ಚಿಕಿತ್ಸೆ ಮಾಡ್ತೇವೆ. ಗ್ರೀಷ್ಮ ಋತು ಬರುವಾಗ ನಮಗೆ ಪಿತ್ತ ವೃದ್ಧಿ ಆಗ್ತದೆ. ಪಿತ್ತ ವೃದ್ಧಿಯಾಗಿ ನಮಗೆ ಬೇರೆ ಬೇರೆ ಈ ಪಿತ್ತದ ರಿಲೇಟೆಡ್ ಕಾಯಿಲೆ, ಚರ್ಮದ ಕಾಯಿಲೆ ಇರ್ಬೋದು, ಈ ತರ ಬೇರೆ ಬೇರೆ ಕಾಯಿಲೆಗಳು ಬರುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಋತುಶೋಧನ ಅಂತ ಮಾಡ್ತೇವೆ. ದೇಹದಲ್ಲಿ ಇರುವಂತಹ ಕಶ್ಮಲಗಳನ್ನು ತಗೊಂಡು ಅವರಿಗೆ ರಸಾಯನ ಚಿಕಿತ್ಸೆ ಮಾಡ್ತೇವೆ. ಇದರಿಂದಾಗಿ ಅವರ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ, ಅವರು ಹೆಲ್ದಿ ಆಗಿರ್ತಾರೆ. ಸೊ ಓವರ್ ಆಲ್ ನಾನು ಏನು ಹೇಳ್ತಾ ಇರೋದಂದ್ರೆ ನಿಮ್ಮ ರುಟೀನ್ ಚೆನ್ನಾಗಿ ಇಟ್ಕೊಳ್ಳಿ, ಸೈಕಲಾಜಿಕಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಸೊ ಯಾವಾಗ ಅದು ಚೆನ್ನಾಗಿರ್ತದೆ ಖಂಡಿತವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಚೆನ್ನಾಗಿರ್ತದೆ. ಅಂದ್ರೆ ಈಗ ತಾವು ಹೇಳಿದಾಗೆ ಬಹುಶಃ ಇದು ಒಂದು ಉತ್ತಮ ಅವಕಾಶ. ಎಲ್ಲರೂ ಮನೆಯಲ್ಲಿ ಇರ್ತಾರೆ, ಅಂದ್ರೆ ಇಷ್ಟು ದಿನ ಸಮಯ ಇರಲಿಲ್ಲ ಅನ್ನುವಂತಹ ಮಾತುಗಳು, ಇದು ಎಲ್ಲದಕ್ಕೂ ಸಮಯ ಇದೆ. ಕರೆಕ್ಟ್ ಆಗಿ ನೋಡ್ಕೊಂಡು ಫಾಲೋ ಅಪ್ ಮಾಡ್ಕೊಂಡು ಮಾಡಬಹುದು ಅನ್ನೋದು.
ಈಗ ಮುಖ್ಯವಾಗಿ ಅವರಿಗೆ ಅರ್ಥ ಆಗಿದೆ ಆ ಇಮ್ಯುನಿಟಿ ಯಾಕೆ ಬೇಕು, ಅದರ ಇಂಪಾರ್ಟೆನ್ಸ್ ಏನು, ಅದನ್ನು ಹೇಗೆ ನಾವು ಮೇಂಟೈನ್ ಮಾಡಬೇಕು ಅಥವಾ ಇಂಪ್ರೂವ್ ಮಾಡಬೇಕು ಅಂತ. ಸೊ ಇದೊಂದು ಖಂಡಿತವಾಗಿ ಒಂದು ಒಳ್ಳೆಯ ಟೈಮ್, ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ. ಸೊ ಯಾವಾಗ ಅದಕ್ಕೆ ಅವರು ಮನುಷ್ಯ ಇಂಪಾರ್ಟೆನ್ಸ್ ಕೊಡ್ತಾರೆ, ಖಂಡಿತವಾಗಿ ಅದು ಯಾವಾಗಾದ್ರೂ ಮುಂದೆ ಒಂದು ದಿವಸ ಯಾವುದೇ ಒಂದು ರೋಗಾಣು ಬಂದಾಗ, ಅಟ್ಯಾಕ್ ಮಾಡಿದಾಗ ನಮಗೆ ಖಂಡಿತವಾಗಿ ಅದು ಯೂಸ್ಫುಲ್ ಆಗ್ತದೆ. ಎಸ್, ಇನ್ನು ಕೊನೆಯದಾಗಿ ನಾವು ಬರೋದಿದ್ರೆ, ಇದು ಒಂದು ಕೋವಿಡ್-19 ಅನ್ನುವಂತ ಒಂದು ಮಹಾಮಾರಿ ಏನು ಬಂದಿದೆ, ಇದು ಮುಖ್ಯವಾಗಿ ಜನತೆಗೆ ಕಲಿಸಿಕೊಟ್ಟಿರುವಂತಹ ವಿಚಾರ ಆರೋಗ್ಯವೇ ಬಹಳ ದೊಡ್ಡದು ಅನ್ನುವಂಥದ್ದು. ಅಂದ್ರೆ ಈಗ ನೋಡಿದ್ರೆ ಶ್ರೀಮಂತರು ಕೂಡ ಮನೆಯಲ್ಲೇ ಕುಳಿತುಕೊಂಡಿರುವಂಥದ್ದು, ಏನಿಲ್ಲದ ಬಡವರು ಕೂಡ ಮನೆಯಲ್ಲೇ ಕುಳಿತುಕೊಂಡಿರುವುದು, ಅಂದ್ರೆ ಆರೋಗ್ಯದ ಮುಂದೆ ಯಾವುದೂ ಇಲ್ಲ ಅನ್ನುವಂತಹ ಒಂದು ಸಂದೇಶ ಈ ಮೂಲಕ ರವಾನೆ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ. ಸೊ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಿದ್ರೆ ಕೇವಲ ಇಂತಹ ಒಂದು ಸಂದರ್ಭ ಅಂತಲ್ಲ, ಪ್ರತಿನಿತ್ಯ ಅನೇಕ ಅವಕಾಶಗಳಿದೆ ಅನ್ನುವಂಥದ್ದು ನಮಗೆ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂಥದ್ದು. ಸೊ ಕೊನೆಯದಾಗಿ ಏನು ಹೇಳ್ತೀರಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ? ಮುಖ್ಯವಾಗಿ WHO ಹೇಳಿದೆ ಹೆಲ್ತ್ ಅಂದ್ರೆ ಏನು ಅಂತ ಹೇಳಿ, ಅಂದ್ರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಮತ್ತೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳಿ. ಸೋಷಿಯಲ್ ವೆಲ್ ಬೀಯಿಂಗ್ ಅಂದ್ರೆ ಸಮಾಜದಲ್ಲಿ ಚೆನ್ನಾಗಿರೋದು. ಅಂದ್ರೆ ಒಂದು ಯಾರಾದ್ರೂ ಒಬ್ಬ ಮನುಷ್ಯ ಹೇಳ್ತಾನೆ ನೀನು ಒಳ್ಳೆಯವನು ಅಂತ ಹೇಳಿ, ಒಳ್ಳೆಯವನು ಅಂತ ಹೇಳಿದ ಕೂಡಲೇ ನಮಗೆ ಮನಸ್ಸಿಗೆ ಖುಷಿ ಆಗ್ತದೆ. ಅಥವಾ ಈಗ ಗೌತಮ್ ಅವರು ಒಳ್ಳೆ ಆಂಕರಿಂಗ್ ಮಾಡ್ತಾನೆ ಅಂತ ಹೇಳಿದ ಕೂಡಲೇ ನಿಮಗೆ ತುಂಬಾ ಖುಷಿ ಕೊಡ್ತದೆ. ಯು ವಿಲ್ ಬಿ ವೆರಿ ಹ್ಯಾಪಿ ದಟ್ ಸಂಬಡಿ ಈಸ್ ಟೆಲಿಂಗ್ ಸಮಥಿಂಗ್ ಪಾಸಿಟಿವ್ ಅಬೌಟ್ ಮೀ ಅಂತ ಹೇಳಿ. ಸೊ ಅದು ಮಾನಸಿಕವಾಗಿ ನಮಗೆ ತುಂಬಾ ಖುಷಿ ಕೊಡ್ತದೆ. ಸೊ ನಮ್ಮ ರಿಲೇಶನ್ಶಿಪ್ ಇರ್ಬೋದು, ನಮ್ಮ ಮನೆಯ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಸಮಾಜದ ರಿಲೇಶನ್ಶಿಪ್ ಇರ್ಬೋದು, ಅದು ಎಷ್ಟು ಚೆನ್ನಾಗಿರ್ತದೆ, ನಾವು ಸೈಕಲಾಜಿಕಲ್ ಆಗಿ ಹ್ಯಾಪಿ ಆಗಿರ್ತೇವೆ. ನಮ್ಮ ಹೆಂಡತಿಯೊಟ್ಟಿಗೆ ಇರ್ಬೋದು, ಅಥವಾ ನಮ್ಮ ಮಕ್ಕಳೊಟ್ಟಿಗೆ ಇರ್ಬೋದು, ಅಥವಾ ನಮ್ಮ ಪರಿಸರದವರೊಟ್ಟಿಗೆ ಎಷ್ಟು ನಾವು ಚೆನ್ನಾಗಿರ್ತೇವೆ, ನಾವು ಸೈಕಲಾಜಿಕಲಿ ಅಷ್ಟು ಚೆನ್ನಾಗಿರ್ತೇವೆ. ಯಾವಾಗ ನಾವು ಸೈಕಲಾಜಿಕಲಿ ಚೆನ್ನಾಗಿರ್ತೇವೆ, ಆವಾಗ ಗೊತ್ತಿಲ್ಲದೆ ನಮ್ಮ ದೇಹದ ಎಲ್ಲಾ ಪ್ರಕ್ರಿಯೆಗಳು ಚೆನ್ನಾಗಾಗ್ತದೆ. ಅದಕ್ಕೆ ನಾವು ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೇವೆ. ಸೊ ಸೈಕಲಾಜಿಕಲಿ ಯಾರು ಚೆನ್ನಾಗಿರ್ತಾರೆ, ಖಂಡಿತವಾಗಿ ಅವರ ದೇಹದ ಪ್ರಕ್ರಿಯೆಗಳು, ದೇಹದ ಹೆಲ್ತ್ ತುಂಬಾ ಚೆನ್ನಾಗಿರ್ತದೆ. ಸೊ ಯಾವಾಗ ದೇಹದ ಹೆಲ್ತ್ ಚೆನ್ನಾಗಿರ್ತದೆ, ಖಂಡಿತವಾಗಿ ಅವರಿಗೆ ಗೊತ್ತಿಲ್ಲದೆ ಅವರ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅಥವಾ ಅಗ್ನಿ ಇರ್ಬೋದು, ಅಥವಾ ಡೈಜೆಷನ್ ಕೆಪಾಸಿಟಿ ಇರ್ಬೋದು, ಅಥವಾ ದೇಹದ ಎಲ್ಲಾ ಪ್ರಕ್ರಿಯೆಗಳು, ಅದು ಲಿವರ್ ಮೆಟಬಾಲಿಸಮ್ ಇರ್ಬೋದು, ಕಿಡ್ನಿ ಮೆಟಬಾಲಿಸಮ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಎಲ್ಲಾ ದೇಹದ ಪ್ರಕ್ರಿಯೆಗಳು ಚೆನ್ನಾಗಿ ಆಗ್ತಾ ಇರುವಾಗ ಗೊತ್ತಿಲ್ಲದೆ ಅವರ ಹೆಲ್ತ್ ಇಂಪ್ರೂವ್ ಆಗ್ತದೆ. ಯಾವಾಗ ಹೆಲ್ತ್ ಇಂಪ್ರೂವ್ ಆಗ್ತದೆ, ಖಂಡಿತವಾಗಿ ಅವರ ಇಮ್ಯುನಿಟಿ ಸಹ ಚೆನ್ನಾಗಿರ್ತದೆ. ಸೊ ಮುಖ್ಯವಾಗಿ ಸೈಕಲಾಜಿಕಲಿ ಬ್ಯಾಲೆನ್ಸ್ ಮಾಡಿ, ಸೋಷಿಯಲಿ ಚೆನ್ನಾಗಿರಿ, ಅಂದ್ರೆ ಎಲ್ಲರೊಟ್ಟಿಗೆ ಖುಷಿಯಾಗಿ, ಜಾಸ್ತಿ ಟೆನ್ಷನ್ ಮಾಡದೆ, ತುಂಬಾ ಬರ್ಡನ್ ತಗೊಳ್ಳದೆ, ಖುಷಿಯಾಗಿರಿ. ಎಷ್ಟು ನೀವು ಖುಷಿಯಾಗಿರ್ತೀರಿ, ಗೊತ್ತಿಲ್ಲದೆ ನಾವು ಸೈಕಲಾಜಿಕಲಿ ನಾವು ಹ್ಯಾಪಿ ಆಗಿರ್ತೇವೆ. ಯಾವಾಗ ನಾವು ಸೈಕಲಾಜಿಕಲಿ ಹ್ಯಾಪಿ ಆಗಿರ್ತೇವೆ, ಗೊತ್ತಿಲ್ಲದೆ ನಾವು ದೈಹಿಕವಾಗಿ ಹೆಲ್ದಿ ಆಗ್ತಾ ಹೋಗ್ತದೆ. ಸೊ ಅದರೊಟ್ಟಿಗೆ ನಮ್ಮ ಇಮ್ಯುನಿಟೀಸ್ ಚೆನ್ನಾಗಿರ್ತದೆ, ನಮ್ಮ ಓವರ್ ಆಲ್ ಲೈಫ್ ಚೆನ್ನಾಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಅಂದ್ರೆ ಈಗ ಅಂತರ ಇರುವಂತದ್ದು ಕೇವಲ ಸೋಷಿಯಲ್ ಆಗಿ ಮಾತ್ರ, ಮೆಂಟಲಿ ಅಲ್ಲ, ಮಾನಸಿಕವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದೇವೆ ಅನ್ನುವಂತ ಒಂದು ಸಂದೇಶಗಳು ಕೂಡ ಈ ಮೂಲಕ ಇರುವಂತದ್ದು. ಎಸ್, ಧನ್ಯವಾದಗಳು ಡಾಕ್ಟರ್ ಸಚಿನ್ ನಡ್ಕ ಅವರೇ. ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ರಿ. ಅಂದ್ರೆ ಇದು ಬಹುಶಃ ಕೇವಲ ಈ ಒಂದು ಕೋವಿಡ್-19 ಅಥವಾ ಈಗ ಬಂದಿರುವಂತಹ ಒಂದು ಪರಿಸ್ಥಿತಿಗೆ ಮಾತ್ರ ಅಲ್ಲ, ಮುಂದಿನ ಎಲ್ಲಾ ದಿನಗಳಿಗೂ ಕೂಡ ಬಹಳ ಅವಶ್ಯಕ ಆಗಿರುವಂತಹ ವಿಚಾರಗಳು. ಯಾಕಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ನಮಗೆ ಯಾವಾಗ್ಲೂ ಬೇಕು. ಅದು ಇದ್ರೆ ಕೇವಲ ಕೊರೋನಾ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಯಾವುದೇ ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿಯನ್ನ ಪಡಿಬಹುದು. ಇದಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಅಂದ್ರೆ ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ ಅನ್ನುವಂತಹ ಮಾತುಗಳು. ಆರೋಗ್ಯ ಇದ್ರೆ ಎಲ್ಲವೂ ಇದೆ, ಇದ್ರೆ ಅದು ಇಲ್ಲದೆ ಇದ್ರೆ ಇದ್ದು ಏನು ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಸೊ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಿರಲಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳು, ಸಾಧ್ಯತೆಗಳು ಎಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ, ಮಾಹಿತಿ, ಮನರಂಜನೆ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.